ಅಶ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರ, ಕಳೆದ ವಾರ ಇಡೀ ಕರಾವಳಿಯ ಅನೇಕ ಭೂಗತ ಜೀವಿಗಳು ಅಥವಾ ಡಾನ್ಗಳು ಅಂತ ಅನಿಸಿಕೊಂಡವರು ಮಾಡಿದಂಥ ವಿಚಾರಗಳೇ ಹೆಚ್ಚು ಸುದ್ದಿಯಲ್ಲಿದ್ದವು. ಅದರಲ್ಲಿ ಒಂದನೇದಾಗಿ ರವಿ ಪೂಜಾರಿ ಸೆನೆಗಲ್ನಲ್ಲಿ ಆತನನ್ನು ಬಂಧಿಸಿಕೊಂಡು ಇಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ. ವಿಚಾರಣೆ ಆಗಿದೆ. ಕರಾವಳಿಯಲ್ಲಿ ಕೂಡ ಅನೇಕ ಪ್ರಕರಣಗಳು ಆತನ ವಿರುದ್ಧ ವಿಚಾರಣೆ ಹಂತದಲ್ಲಿದೆ ಮತ್ತು ತನಿಖೆ ಕೂಡ ಆಗ್ತಾ ಇದೆ. ನೋಡಬೇಕು ಮುಂದಕ್ಕೆ ಅದು ಯಾವ ರೀತಿಯಲ್ಲಿ ಸಾಗತ್ತೆ ಅಂತೇಳಿ. ಇನ್ನಿಬ್ಬರು, ಒಬ್ಬರು ರಾಕೇಶ್ ಮಲ್ಲಿ ಮತ್ತೊಬ್ಬರು ಮುತ್ತಪ್ಪ ರೈ, ಕಳೆದ ಕೆಲವು ದಿನಗಳಿಂದ ಆಲ್ಮೋಸ್ಟ್ ಕಳೆದ ವಾರದಿಂದ ರಾಕೇಶ್ ಮಲ್ಲಿ ಮತ್ತು ಮುತ್ತಪ್ಪ ರೈ ನಡುವೆ ವೈರತ್ವ ಸೃಷ್ಟಿಯಾಗಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಉಂಟು. ರಾಕೇಶ್ ಮಲ್ಲಿ ಅವರನ್ನು ಮುತ್ತಪ್ಪ ರೈ ಅವರು ಸುಪಾರಿ ಕೊಟ್ಟಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಉಂಟು. ಮತ್ತೊಂದು ಕಡೆಯಲ್ಲಿ ಒಂದು ಟೈಮ್ನಲ್ಲಿ ಗುರು ಶಿಷ್ಯರಾಗಿದ್ದಂಥ ಜೋಡಿ, ಗುರು ಮುತ್ತಪ್ಪ ರೈ ಅವರು, ಶಿಷ್ಯರಾಗಿ ರಾಕೇಶ್ ಮಲ್ಲಿ, ಅಷ್ಟು ಒಂದು ಬಾಂಧವ್ಯ ಇದ್ದಂಥ ಒಂದು ಸಂದರ್ಭದಲ್ಲಿ ಈಗ ಅಚಾನಕ್ಕಾಗಿ ಪರಸ್ಪರರು ಕತ್ತಿ ಮಸೆತಾರ ಎನ್ನುವಂಥ ಪ್ರಶ್ನೆಯ ನಡುವೆ ಎಲ್ಲ ವಿಷಯಗಳಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಹಿರಿಯ ಕ್ರೈಮ್ ವರದಿಗಾರರಾಗಿರುವಂಥ, ಪತ್ರಕರ್ತರಾಗಿರುವಂಥ ಶ್ರೀಯುತ ಮೋಹನ್ ಬೊಳಂಗಡಿ ಅವರು. ನಾನು ಅವರನ್ನು ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ಸರ್, ಮೊದಲಿಗೆ ಬಹುಶಃ ಎರಡು ಪ್ರಕರಣಗಳಲ್ಲಿ ನಿಮ್ಗೆ ಯಾವುದು ಹೆಚ್ಚು ರೋಚಕ ಅಥವಾ ಕುತೂಹಲ ಅನಿಸ್ತಾ ಉಂಟು? ಒಂದು ರವಿ ಪೂಜಾರಿ ಅರೆಸ್ಟ್ ಆದದ್ದ ಅಥವಾ ರಾಕೇಶ್ ಮಲ್ಲಿ ಮತ್ತು ಮುತ್ತಪ್ಪ ರೈ ಅವರ ನಡುವಿನ? ರವಿ ಪೂಜಾರಿ ಅರೆಸ್ಟ್ ಆಗುವುದಕ್ಕಿಂತಲೂ ಈ ಮುತ್ತಪ್ಪ ರೈ ಮತ್ತು ರಾಕೇಶ್ ಮಲ್ಲಿ ಅವರ ಮಧ್ಯೆ ಯಾಕೆ ವೈಮನಸ್ಸು ಸೃಷ್ಟಿ ಆಯಿತು? ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾರು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ. ಅಷ್ಟು ಕ್ಲೋಸ್ ಆಗಿದ್ರು ಒಂದು. ಎರಡನೇ, ಯಾಕಂದರೆ ರಾಕೇಶ್ ಮಲ್ಲಿ ಅವರು ಭೂಗತ ಜಗತ್ತಿನಲ್ಲಿ ಪ್ರವರ್ಧನ ಮಾನಕ್ಕೆ ಬಂದದ್ದೇ ಮುತ್ತಪ್ಪ ರೈ ಅವರ ಹೆಸರಿನಲ್ಲಿ. ಅವರ ಶಿಷ್ಯ, ಅವರ ಇದು ಅಂತ ಹೇಳಿ ರಾಕೇಶ್ ಮಲ್ಲಿ ಪ್ರವರ್ಧನ ಮಾನಕ್ಕೆ ಬಂದಿರೋದು. ಅವರ ವ್ಯವಹಾರವು ಅದೇ ರೀತಿ. ಒಂದು ರಾಕೇಶ್ ಮಲ್ಲಿ ಮೇಲೆ ಕೆಲವೊಂದು ಪ್ರಕರಣಗಳು ದಾಖಲಾಗಿರೋದು ಆ ಹಿನ್ನೆಲೆಯಲ್ಲಿ. ಆದ್ದರಿಂದಾಗಿ ಅವರ ಮಧ್ಯೆ ಈ ರೀತಿಯ ಒಂದು ಕೇವಲ ಒಂದು ಜಾಗದ ವಿಚಾರಕ್ಕೆ, ಒಂದು ಹಣದ ವಿಚಾರಕ್ಕೆ ಅವರ ಮಧ್ಯೆ ಘಟಸ್ಫೋಟ ಆಗ್ತದೆ ಅಂತೇಳಿ ಯಾರು ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಸ್ವತಃ ರಾಕೇಶ್ ಮಲ್ಲಿ ಅವರೇ ಬೆಂಗಳೂರು CCB ಪೊಲೀಸರಿಗೆ ಮತ್ತು ಮಂಗಳೂರು ಪೊಲೀಸ್ ಕಮಿಷನರಿಗೆ ದೂರು ಕೊಟ್ಟಿರುವುದರಿಂದ ಅದನ್ನು ನಾವೀಗ ನಂಬಲೇಬೇಕಾಗ್ತದೆ. ರಾಜಕೀಯದಲ್ಲಿ ಒಂದು ಮಾತುಂಟು, ಯಾರು ಕೂಡ ಪರಸ್ಪರ ಸ್ನೇಹಿತರು ಇರುವುದಿಲ್ಲ, ಶತ್ರುಗಳ ತುಂಬ ದೀರ್ಘಕಾಲ ಇರುವುದಿಲ್ಲ ಅಂತೇಳಿ. ಆದರೆ ಇದರಲ್ಲಿ ಏನು ಗೊತ್ತಾ, ಈಗ ಭೂಗತ ಜಗತ್ತಿನಲ್ಲೂ ಇದೆ, ಇಲ್ಲಂತೇನಿಲ್ಲ. ಶತ್ರುಗಳು ಮಿತ್ರರದ್ದು ಇದೆ, ಮಿತ್ರರು ಶತ್ರುಗಳದ್ದು ಇದೆ, ಆಗ್ತಾ ಇರ್ತದೆ. ಅದು ಆಯಾ ಸಂದರ್ಭಕ್ಕೆ ಸರಿಯಾಗಿ ಆಗಿರುವಂಥದ್ದು. ಇಲ್ಲಿ ರಾಕೇಶ್ ಮಲ್ಲಿ ಮತ್ತು ಮುತ್ತಪ್ಪ ರೈ ಈಗ ಮಧ್ಯೆ ಯಾಕೆ ಬಿಕ್ಕಟ್ಟು ಸೃಷ್ಟಿ ಆಯಿತು ಅಂತ ಅಂದರೆ, ಕೇವಲ BC ರೋಡ್ನ ಅಲೆತ್ತೂರು ಕೈಕುಂಜೆ ಹತ್ರ ಇರುವಂಥ 17 ಎಕರೆ ಜಾಗದ ವಿಚಾರ ಮಾತ್ರ ಅಲ್ಲ. ಇದು ಬೇರೆ ವಿಚಾರಗಳು ಇವೆ. ಈಗ ಮುತ್ತಪ್ಪ ರೈ ಅವರ ಹೆಸರಲ್ಲಿ ಕೆಲವರು ದುಡ್ಡು ಮಾಡಿದವರು ಇದ್ದಾರೆ. ಅಂದರೆ ಫೇಕ್ ಕಾಲ್ ಮಾಡಿ ಹಫ್ತಾ ವಸೂಲಿ ಮಾಡಿದವರು ಇದ್ದಾರೆ. ಇಲ್ಲ ಅಂತ ಹೇಳಲ್ಲ. ಈ ಹಿಂದೆ ಸುರೇಶ್ ರೈ ಅಂತ ಹೇಳಿದ್ರು, ಮುತ್ತಪ್ಪ ರೈ ಅವರ ಆತ್ಮೀಯನೇ ಆಗಿದ್ದಾರೆ. ಮುತ್ತಪ್ಪ ರೈ ಬಲವಾಗಿ ನಂಬಿದಂಥ ಹುಡುಗ. ಅವರನ್ನು ಮುತ್ತಪ್ಪ ರೈ ಓಡಿಸಿದ್ದಾರೆ. ಬೆದರಿಕೆ ಕೊಟ್ಟು ಕರೆ ಕೊಟ್ಟು ಮಾಡಿ ಹಣ ಮಾಡ್ತಾರೆ ಅಂತ ಹೇಳಿ ಮುತ್ತಪ್ಪ ರೈ ಓಡಿಸಿದ್ದು. ಪೂಂಜಾ ಇಂಟರ್ನ್ಯಾಷನಲ್ ಹೋಟೆಲ್ನ ಕೆಳಗಡೆ ಬೇಕೂರು ಪ್ರವೀಣ್ ಅಂತೇಳಿ ಅವರು ಮಾಡಿ ಮುತ್ತಪ್ಪ ರೈ ಅವರೇ ಹೇಳಿ ಓಡಿಸಿದ್ದು. ಅದೇ ಪರಿಸ್ಥಿತಿ ಈಗ ಮಲ್ಲಿಗೆ ಬರ್ಬೋದು ಅಂತ ಮಲ್ಲಿಗೆ ಹೆದರಿಕೆ ಏನು, ಸುರೇಶಯ್ಯ ಸ್ಥಿತಿಯ ನಂಗೂ ಬರ್ಬೋದು ಅಂತ ಹೇಳಿ. ಆದರೆ ಇಲ್ಲಿ ಇವರು ವಿಶ್ವಾಸದ್ರೋಹ ಮಾಡಿದ್ದಾರೆ ಅಂತ ಅನಿಸ್ತಾ ಉಂಟು ರಾಕೇಶ್ ಮಲ್ಲಿ. ಹೊಡಿಲಿಕ್ಕೆ ಅಥವಾ ನೋಡಿ, ವಿಶ್ವಾಸದ್ರೋಹದ ಪ್ರಶ್ನೆ ಅಲ್ಲ ಇಲ್ಲಿ. ವಿಶ್ವಾಸದ್ರೋಹ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ರಾಕೇಶ್ ಮಲ್ಲಿ ಅವರು ಯಾರಿಗೆ ಮುತ್ತಪ್ಪ ರೈ ಅವರಿಗೆ ವಿಶ್ವಾಸದ್ರೋಹ ಮಾಡ್ತಾರಂತಲ್ಲ. ಆದರೆ ರಾಕೇಶ್ ಮಲ್ಲಿ ಅವರು ಏನು ಹೇಳೋದು ಅಂತ ಹೇಳಿದರೆ, BC ರೋಡ್ ಕೈಕುಂಜೆ 17 ಎಕರೆ ಜಾಗದಲ್ಲಿ ನನ್ನ ಪಾಲು ಬರಬೇಕು ನನಗೆ ಅಂತ, ನನ್ನ ಶೇರ್ ಏನಿದೆ ಅದು ಬರಬೇಕು, ಅದನ್ನು ಕೇಳಿದೆ ನಾನು ಅಂತ ಇವರು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ಮುತ್ತಪ್ಪ ರೈ ನನ್ನನ್ನು ಕೊಲ್ಲಿಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳುದು. ಮುತ್ತಪ್ಪ ರೈ ನಿಕಟ ಸಂಬಂಧಿ ಮನ್ವಿತ್ ರೈ ಅವರೇ ಫೋನ್ ಮಾಡಿ ಇವರಿಗೆ ತಿಳಿಸಿದಂತೆ. ಆ ರೀತಿಯ ಒಂದು ಬೆಳವಣಿಗೆ ಆಗಿದೆ. ಉತ್ತರ ಪ್ರದೇಶದ ಮೂಲದ ಒಬ್ಬ ಗ್ಯಾಂಗ್ಸ್ಟರಿಗೆ ಏನೋ ಸುಪಾರಿ ಕೊಟ್ಟಿದ್ದಾರೆ ನನ್ನ ಹೊಡಿಲಿಕ್ಕೆ ಅಂತೇಳಿ ರಾಕೇಶ್ ಮಲ್ಲಿ ಹೇಳೋದು. ಯಾಕಂದರೆ ರಾಕೇಶ್ ಮಲ್ಲಿ ಮೇಲೆ ಇದಕ್ಕಿಂತ ಮೊದಲು 2-3 ಸಾರಿ ಅಟ್ಯಾಕ್ ಆಗಿದೆ ಬೇರೆ ಬೇರೆ ಕಾರಣಗಳಲ್ಲಿ.
ಅದು ಮಾಡಿದ್ದು ಬೇರೆ ಬೇರೆ ಗ್ರೂಪ್ಗಳು. ಅದು ಯಾಕಂದರೆ ಇವರು ಮುತ್ತಪ್ರಾಯ ಏಡ್ ಅಂತೇಳಿ ಸಹಚರರು ಅಂತೇಳಿ. ಈಗ ಯಾವಾಗ ಈ ಅಮರಾಳುವ ಮರ್ಡರ್ ಆಯಿತು, ಅದರ ನಂತರ ಅಮರಾಳುವನ ಕಡೆಯವರು ಇಲ್ಲಿ ಇದ್ದಂಥವರು, ಈಗ ರಮೇಶ್ ಪೂಜಾರಿ ಇಲ್ಲ, ಫ್ರಾನ್ಸಿಸ್ ಇದ್ದಾರೆ, ಇವರೆಲ್ಲ ಮುತ್ತಪ್ರಾಯನ್ನು ಟಾರ್ಗೆಟ್ ಮಾಡಿದ್ದು ಯಾಕೆ? ಅಮರಾಳುವನ್ನು ಹೊಡೆದಿದ್ದಾರೆ ಅನ್ನೋ ಕಾರಣಕ್ಕೆ. ಅಮರಾಳುವನ ಮರ್ಡರ್ ಆಗಿರೋದು ಬೇರೆ ಬೇರೆ ಕಾರಣಕ್ಕೆ, ಹೊಡೆದವರೇ ಬೇರೆ, ಅದು ಪ್ರಶ್ನೆ ಬೇರೆ. 94ರಲ್ಲಿ ಬಹುಶಃ 92ರಲ್ಲಿ ಆಯಿತಾ, ಅದು ಬೇರೆ ಕಾರಣಕ್ಕೆ. ಆದರೆ ಅವರೆಲ್ಲ ಕಡೆಯವರಿಗೆ ಇವತ್ತಿಗೂ ಡೌಟ್ ಇರುವುದು ಮುತ್ತಪ್ರಾಯ ಮಾಡಿಸಿದ್ದು ಅಂತ. ಅದಕ್ಕೆ ಪೂರಕವಾಗಿ ಆ ಕೇಸಿನಲ್ಲಿ ಆರೋಪಿಗಳ ಪರವಾಗಿ ವಕಾಲತ ಮಾಡಿದ್ದು ಮುತ್ತಪ್ರಾಯವರ ವಕೀಲರಿ ಟೋಮಿ ಸೆಬಾಸ್ಟಿಯನ್ ಅಂತೇಳಿ. ಬೆಂಗಳೂರಿಂದ ಬಂದು ಮಂಗಳೂರಲ್ಲಿ ವಕಾಲತ ಮಾಡಿದ್ದು ಟೋಮಿ ಸೆಬಾಸ್ಟಿಯನ್. ಈ ಟೋಮಿ ಸೆಬಾಸ್ಟಿಯನ್ ಮುತ್ತಪ್ರಾಯವರ ವಕೀಲ. ಮುತ್ತಪ್ರಾಯವರ ಮೇಲಿದ್ದ ಎಲ್ಲ ಕೇಸುಗಳನ್ನು ಖುಲಾಸೆ ಮಾಡಿಸಿದಂಥ ವಕೀಲ ಅವರು, ಅವರೇ ಮಾಡಿರೋದರಿಂದ ಮುತ್ತಪ್ರಾಯ ಅದರಲ್ಲಿ ಶಾರಿದೆ ಅಂತೇಳಿ. ಅದರಿಂದಾಗಿ ಮುತ್ತಪ್ರಾಯಿ ಒಟ್ಟಿಗಿದ್ದವರು ಸಹ ಟಾರ್ಗೆಟೇ. ಯಾಕಂದರೆ ಮುತ್ತಪ್ರಾಯ ಒಟ್ಟಿಗಿದ್ದ ಜಯಂತರಯ್ಯನ್ನು ಇದೇ ರಮೇಶ್ ಪೂಜಾರಿ ಫ್ರಾನ್ಸಿಸ್ ಪುತ್ತೂರಲ್ಲಿ ಹೊಡೆದಿದ್ದಾರೆ. ಸುನೀಲ್ ಅಂತ ಒಬ್ಬ ಹುಡುಗನನ್ನು ಟ್ರೈನ್ ಮಾಡಿ, ಆ ಸುನೀಲನ್ನು ರಾಕೇಶ್ ಮೇಲೆ ಹೊಡೆದರು, ಇಲ್ಲಿ ಮರವೂರಿಂದ ಕಿಡ್ನ್ಯಾಪ್ ಮಾಡಿ. ಇದೆಲ್ಲ ಭೂಗತ ಜಗತ್ತಲ್ಲಿ ನಡೆದಂಥ ಬೆಳವಣಿಗೆಗಳು. ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಜಾಗದ ವಿವಾದ ಸೇರಿಕೊಂಡಿತ್ತು. ಈ ಜಾಗದ ವಿವಾದ ಏನು ಪ್ರಶ್ನೆ? ನಿಮಗೆ ಅದರಲ್ಲಿ ಒಂದು ವಿಶೇಷ ಏನಂದರೆ, ಅದು ಒಟ್ಟಿಗೆ 17 ಎಕರೆ ಜಾಗ ಇದೆ ಬಂಟ್ವಾಳದಲ್ಲಿ, ಬಿಸಿ ರೋಡ್ ಅಂದರೆ ನೀವು ರೈಲ್ವೆ ಸ್ಟೇಷನಿಗೆ ಹೋಗುವಾಗ, ತಾಲೂಕು ಕಚೇರಿ ಎದುರು ರೈಲ್ವೆ ಸ್ಟೇಷನಿಗೆ ಹೋಗುವ ರೋಡಲ್ಲಿ ರೈಟಿಗೆ ಹೋದರೆ ಕೈಕುಂಜ ಅಂತ ಹೇಳ್ತೇವೆ. ಆ ಜಾಗ, ಆ ರೋಡು ಸೀದಾ ಹೋಗಿ ಈ ಜಾಗಕ್ಕೆ ಸೇರ್ತದೆ. ಅದು ಒಂದು 9 ಮಂದಿ 10 ಮಂದಿದೇನು ಜಾಗ, ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲಿ ಜಜ್ಮೆಂಟ್ ಆಗಿರುವಂಥ ಜಾಗ ಅದು. ಅವರು ಅದನ್ನು ಸೇಲ್ ಮಾಡುವಾಗ ಸ್ಥಳೀಯರು ಬಿಸಿ ರೋಡ್ನ ಇಬ್ಬರು ಅಲ್ಲಿ ಮೀಡಿಯೇಟರ್ಗಳಾಗಿ ಮುತ್ತಪ್ರಾಯಿಗೆ ಅದನ್ನು ಮಾತಾಡಿಸಿದ್ದು. ಮಾತಾಡಿಸಿ ಅದು ಸೇಲ್ ಆಯಿತು. ಸೇಲ್ ಇಟ್ಟು ಮುತ್ತಪ್ರಾಯವರ ಅಣ್ಣನ ಕರುಣಾಕರ ರೈ ಅವರ ಹೆಸರಲ್ಲಿ ಆಯಿತು. ಆಯಿತಾ? ಆಗ ಈ ಜಾಗ ಮಾರಿದವರಿಗೆ ಹಣ ಬರಬೇಕಲ್ಲ, ಆ ಹಣ ಬಂದದ್ದು ಚೆಕ್ ಮೂಲಕ ಹಣ ಕೊಟ್ಟಿರೋದು. ಆ ಚೆಕ್ ಯಾರ್ದು? ಬಿಡದಿ ನಿತ್ಯಾನಂದ ಧ್ಯಾನಪೀಠದ ಚೆಕ್ಕು. ಮುತ್ತಪ್ರಾಯದ ಚೆಕ್ ಅಲ್ಲ, ಬಿಡದಿ ನಿತ್ಯಾನಂದ ಆಶ್ರಮದ ಧ್ಯಾನಪೀಠದ ನಿತ್ಯಾನಂದ ಸ್ವಾಮಿದ್ದು ಜ್ಞಾನಪೀಠ, ಆ ಆಶ್ರಮದ ಚೆಕ್ಕು ಇವರಿಗೆ ಬಂದಿರೋದು. ಅವರಿಗೆ ಹಣ ಬಂದಿದೆ, ಅವ್ರದ್ದು ಸಮಸ್ಯೆನಿಲ್ಲ. ಅಲ್ಲಿ ಮತ್ತೊಂದು ಸಮಸ್ಯೆ ಸೃಷ್ಟಿ ಆಯಿತು ಆ ಸಂದರ್ಭದಲ್ಲಿ. ಅವರು ಆರಂಭದಲ್ಲಿ ಆ ಜಾಗ ಪರ್ಚೇಸ್ ಮಾಡುವಾಗ ಅಲ್ಲ ಸ್ಥಳೀಯರನ್ನು ಒಪ್ಪಿಸಿದ್ದು ಏನಂದರೆ, ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೇವೆ ಅಂತೇಳಿ. ಬಿಸಿ ರೋಡಿಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದರೆ, ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದರೆ ನಮ್ಮ ಮಕ್ಕಳಿಗೆ ಉಪಕಾರ ಆಗ್ಬೋದು ಅಂತೇಳಿ ಈ ಜಾಗ ಮಾರಾಟ ಮಾಡಿದವರು ಮತ್ತು ಅವರಿಗೆ ಅವರ ಮಕ್ಕಳಿಗೆ ಒಂದು ಏನಾದರೂ ಉದ್ಯೋಗ ಸಿಗ್ಬೋದು, ಇದೆಲ್ಲ ಆಸೆ ಇತ್ತು. ಅದರಿಂದಾಗಿ ಅದರಲ್ಲಿ ರೇಟಲ್ಲಿ ಹೆಚ್ಚು ಕಡಿಮೆ ಎಲ್ಲ ಆಗಿರೋದು. ಆದರೆ ಇವರು ಏನು ಮಾಡಿದರು, ಅದರ ನಂತರ ಅದನ್ನು ಸೈಟ್ ಮಾಡಿದರು, ಸೈಟ್ ಮಾಡಿ ಮಾರಾಟ ಮಾಡಿದರು. ಸಾಧಾರಣ ಒಂದು 75% ಸೈಟ್ ಸೇಲ್ ಆಗಿದೆ. ಅಲ್ಲಿ ಈಗ ಕಟ್ಟಡ ಮನೆಗಳು ನಿರ್ಮಾಣ ಆಗ್ತಾ ಇದೆ. ಆಯಿತಾ? ಅದು ಸಾಮಾನ್ಯವಾಗಿ ಅದು ನೆರೆ ಬರುವ ಜಾಗ. ಸುಮಾರು 10 ವರ್ಷಗಳಿಂದ ಆ ಜಾಗಕ್ಕೆ ನೆರೆ ಬರಲಿಲ್ಲ. ಯಾವಾಗ ಅಲ್ಲಿ ಮೇಲ್ಗಡೆ ಒಂದು ಪಂಜುರ್ಲಿ ದೇವಸ್ಥಾನ ಇದೆ, ಅಲೆತ್ತೂರು ಪಂಜುರ್ಲಿ ಅಂತೇಳಿ, ಭಾರಿ ಪವರ್ಫುಲ್. ಬಿಸಿ ರೋಡು ಸುತ್ತಮುತ್ತ ಈ ಅಲೆತ್ತೂರು ಪಂಜುರ್ಲಿ ಅಂದರೆ ಭಾರಿ ಪವರ್ಫುಲ್ ದೈವ. ಆ ದೈವಕ್ಕೆ ಭಂಡಾರ ಹೋಗೋ ದಾರಿ ಇದೆ. ನೇಮೋತ್ಸವದ ಸಂದರ್ಭದಲ್ಲಿ ಬರೋ ತಿಂಗಳೇನೋ ನೇಮೋತ್ಸವ ಇದೆ. ಆ ಭಂಡಾರ ಹೋಗೋ ದಾರಿ ಇದೆ. ಆ ಭಂಡಾರ ಹೋಗೋ ದಾರಿಗೆ ಇವರು ಗೇಟ್ ಹಾಕಿದರು. ಇವರ ಇದು ಯಾವುದು ಲೇಔಟಿಗೆ ಇವರು ಗೇಟ್ ಹಾಕೋದು ಅದು ಸೆಕ್ಯೂರಿಟಿಗೆ ಸರಿ. ಆದರೆ ಆ ದೇವಸ್ಥಾನಕ್ಕೆ ಭಂಡಾರಕ್ಕೆ ಹೋಗುವ ದಾರಿಗೆ ಒಂದು ಸಣ್ಣ ಗೇಟ್ ಹಾಕಿದ್ದಾರೆ. ಆ ಗೇಟನ್ನು ತೆರವುಗೊಳಿಸ್ಬೇಕಂತೇಳಿ ಅಲ್ಲಿ ಇವರು ಅದನ್ನು ಕಿವಿ ಆಗ್ತಾ ಇಲ್ಲ. ಜಾಗ ತೆಗೆದುಕೊಂಡವರು ಅದು ಈಗ ಮುತ್ತಪ್ರಾಯ ಕಡೆಯವರು. ಆಯಿತಾ? ಆ ಸಮಸ್ಯೆ ಅಲ್ಲಿ ಒಂದು ಇದೆ. ಅಲ್ಲೇ ಜನ ಈಗ ನಂಬಿರುವುದು ಏನು ಗೊತ್ತಾ, ಈ ರಾಕೇಶ್ ಮಲ್ಲಿ ಮತ್ತು ಮುತ್ತಪ್ರಾಯ ಮಧ್ಯೆ ವೈಮನಸ್ಸಿಗೆ ಈ ಅಲೆತ್ತೂರು ಪಂಜುರ್ಲಿದ ಶಾಪ ಅಂತೇಳಿ. ಅದು ಶಾಪ. ಅದು ಈಗ ನಮ್ಮ ಮುಂದಿನ ತಿಂಗಳು ನೇಮೋತ್ಸವ ಇದೆ. ಆ ನೇಮೋತ್ಸವ ಮೊದಲಿಗೆ ಇದು ಕಂಡು ಬಂತು ನೋಡಿ. ಇಲ್ಲದ್ರೆ ಅವರ ಮಧ್ಯೆ ದ್ವೇಷ ಬರಲಿಕ್ಕೆ, ತಿಕ್ಕಾಟ ಬರಲಿಕ್ಕೆ, ಹಾಕೇಟ ಬರಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ.
ಅಂತೇಳಿ ಅಲ್ಲೇ ಜನ ಈಗ ಇದು ಮಾಡ್ತಾ ಇರೋದು. ಹೌದು ಹೌದು ಕರೆಕ್ಟ್. ಹಾಗಿದ್ರೆ ಬಹುಶಃ ಮುತ್ತಪ್ಪರೈ ಇತ್ತೀಚೆಗೆ ಒಂದು ಸುದ್ದಿಗೋಷ್ಠಿ ಮಾಡಿ ತಮ್ಮ ಎಲ್ಲ ಜಾಗವನ್ನು ತಾವು ಆತ್ಮೀಯರಿಗೆ ಅಥವಾ ತುಂಬ ವರ್ಷದಿಂದ ಒಟ್ಟಿಗೆ ಇದ್ದವರಿಗೆ ಕೊಡ್ತೇನೆ ಅಂತ ಹೇಳಿದ್ದು, ಬಹುಶಃ ಅದರಿಂದಲೇ ಇವರಿಗೊಂದು ಏನಾದರೂ ಅನಿಸ್ತಾ ಆ ಜಾಗ ತನಗೆ ಕೊಡಬೇಕಿತ್ತು ಅವರು? ನೋಡಿ, ಮುತ್ತಪ್ಪರೈ ಅವರು ಪುತ್ತೂರಿಂದ ಬ್ಯಾಂಗ್ಳೂರಿಗೆ ಹೋದ ನಂತರ, ಪುತ್ತೂರಿನಿಂದ ಹೋದರಷ್ಟು ಅವರು ವಿಜಯ ಬ್ಯಾಂಕಲ್ಲಿ ಎಂಪ್ಲಾಯಿ ಪುತ್ತೂರಲ್ಲಿ. ಆಗ ಪುತ್ತೂರಲ್ಲಿ 2 ಗ್ಯಾಂಗ್ಗಳಿತ್ತು ಪುತ್ತೂರಲ್ಲಿ. ಒಂದು ನೆಲ್ಲಿಕಟ್ಟೆ ಗ್ಯಾಂಗ್, ಅಂದರೆ ಅದು ಕಾಂಗ್ರೆಸ್ ಫೇವರ್ ಗ್ಯಾಂಗ್. ಮತ್ತೊಂದು ಬೊಳುವರ್ ಗ್ಯಾಂಗ್, ಅದು BJP ಫಾರ್ ಗ್ಯಾಂಗ್. ಆಯಿತಾ? ಆಗ ರಾಮ್ ಭಟ್ರು MLA ಆಗಿದ್ದರು ಪುತ್ತೂರಲ್ಲಿ. ಆಯ್ತಲ್ಲ, ಈ 2 ಗ್ಯಾಂಗ್ಗಳ ಮಧ್ಯೆ ತಿಕ್ಕಟ ನಡೀತಾ ಇತ್ತು. ಆಗ ಕಲ್ಲೇಗ ಚಂದ್ರ ಅಂತೇಳಿ ಒಬ್ಬನ ಮೇಲೆ ಈ ನೆಲ್ಲಿಕಟ್ಟೆ ಗ್ಯಾಂಗ್ನವರು, ಅಂದರೆ ಮುತ್ತಪ್ಪರೈಯೂ ಸೇರಿದಂತೆ, ಮುತ್ತಪ್ಪರೈ ಇರ್ಬೋದು, ಜಗ್ಗ ಇರ್ಬೋದು, ಇವರೆಲ್ಲ ಸೇರಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಇವರು ಬೊಳುವರ್ ಗ್ಯಾಂಗ್ನವರು, ಕಲ್ಲಾರಿ ಗೋಪಿ, ಶಾಂತಾರಾಮ ಇಂಥವರೆಲ್ಲ ಇದ್ದರು. ಇವರು ಮುತ್ತಪ್ಪರೈಯನ್ನು ಹೊಡಿಲಿಕ್ಕೆ ಇದು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮುತ್ತಪ್ಪರೈ ಏನು ಮಾಡ್ತಾರೆ, ಬ್ಯಾಂಕ್ ಎಂಪ್ಲಾಯ್ ಇವರು ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ತೊಗೋತಾರೆ. ಆಯಿತಾ? ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ತಗೊಂಡು ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಅಂತೇಳಿ ಬಸ್ ಹತ್ತಿದಾಗ ಬೊಳುವಾರ್ನ ಗ್ಯಾಂಗ್ನವನು ಒಬ್ಬ ನೋಡಿ ಈ ಬಸ್ಸನ್ನು ಫಾಲೋ ಮಾಡಿ ಈ ಮಂಜಲ್ ಪಡಪು ಅಂತೇಳಿ ಒಂದು ಪ್ಲೇಸ್ ಇದೆ ಪುತ್ತೂರಿಗೆ ಎಂಟ್ರಿ ಆಗುವಲ್ಲಿ, ಅಲ್ಲಿ ಬಸ್ಸನ್ನು ಅಡ್ಡ ಹಾಕಿ ಮುತ್ತಪ್ಪರೈಗೆ ಕಡಿತಾರೆ. ಆ ಸಂದರ್ಭದಲ್ಲಿ ವಿಟ್ಲ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ವಿಶ್ವನಾಥ್ ಬಂದಿದ್ದರಿಂದ ಇವರೆಲ್ಲ ಓಡ್ತಾರೆ. ಇವರಿಗೊಂದು ಬೆನ್ನಿಗೆ ಒಂದು ಚಿಕ್ಕ ಗಾಯ ಆಗುತ್ತೆ. ಮತ್ತು ಇವರು ಹಾಸ್ಪಿಟ್ಲಿಗೆ ಹೋಗಿ ಅದರ ನಂತರ ಇವರು ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದು. ಆಯಿತಾ? ಕಲ್ಲಾರೆ ಗೋಪಿ ಎಲ್ಲಿಯವರೆಗೆ ಪುತ್ತೂರಲ್ಲಿ ಇದ್ದನ ಅಲ್ಲಿವರೆಗೆ ಮುತ್ತಪ್ಪರೈ ಪುತ್ತೂರಿಗೆ ಬರ್ತಾ ಇರಲಿಲ್ಲ. ಆಯಿತಾ? ಮತ್ತೆ ಮುತ್ತಪ್ಪರೈ ಬೆಂಗಳೂರಲ್ಲಿ ಡಾನ್ ಆದ ಮೇಲೆ ಕಲ್ಲಾರೆ ಗೋಪಿಯನ್ನು ಅವನ ತಮ್ಮ ಕಲ್ಲಾರೆ ಗಿರಿ ಅಂತ ಇದ್ದ, ಅವನನ್ನು ಎಂಗೇಜ್ ಮಾಡಿಸಿಕೊಳ್ತಿದ್ದು. ಅದರಂತ ಪುತ್ತೂರಿಗೆ ಮುತ್ತಪ್ಪರೈ ಬರಲಿಕ್ಕೆ ಆರಂಭ ಅಂತ. ಇದೆಲ್ಲ ಹಿಂದಿನ ಇತಿಹಾಸಗಳು. ಅಂದರೆ ಕಲ್ಲಾರೆ ಗೋಪಿ ದೊಡ್ಡ ಆಗಿದ್ರೆ ರೌಡಿ. ಆಯಿತಾ? ರೌಡಿ. ಅದೆಲ್ಲ ಹಿಂದಿನ ಇತಿಹಾಸಗಳು. ಆಯಿತಾ? ಈ ಮುತ್ತಪ್ಪರೈ ಬೆಂಗಳೂರಿಗೆ ಹೋಗಿ ಅಲ್ಲಿ ಬ್ಯಾಂಕಲ್ಲಿ ಎಂಪ್ಲಾಯ್ ಆಗಿ ಅಲ್ಲೊಂದು ಕ್ಲಬ್ಬು ಮಾಡಿ ಒಂದು ಹೋಟ್ಲು ಮಾಡಿ, ಆಗ ಮಾಮೂಲಿ ಕೊಡುವುದಿಲ್ಲ ಅಂತ ಹೇಳಿ ಆಗ ಅಲ್ಲಿ ಹಫ್ತಾ ವಸೂಲಿ ಇತ್ತು. ಯಾರ್ದು? ಜಯರಾಜ್ ಕಡೆಯವ್ರದ್ದು. ಕೊತ್ತೋಲು ಕಡೆಯವರಿತ್ತು. ಕೊತ್ತೋಲು ಹೋದ್ಮೇಲೆ ಜಯರಾಜ್ ಕಡೆಯವ್ರದ್ದು ಹಫ್ತಾ ವಸೂಲಿತ್ತು. ಅದರ ಇದಾಯಿತು. ಆಗ ಈ ಆಯಿಲ್ ಕುಮಾರ್ ಅಂತ ಒಬ್ಬ ಇದ್ದ, ಅವನಿಗೆ ಪೆಟ್ರೋಲು ಡೀಸೆಲು ದಂಧೆ ಇತ್ತು. ಈ ಆಯಿಲ್ ಕುಮಾರ್ನ ಇದು ಮಾಡಿಕೊಂಡು ಇವರ ಈ ಇದರಲ್ಲಿ ಯಾವುದು ತಿಕ್ಕಾಟದಲ್ಲಿ, ಈ ಹಫ್ತಾ ವಸೂಲಿದು ತಿಕ್ಕಾಟದಲ್ಲಿ ಮುತ್ತಪ್ಪರೈ ಜಯರಾಜನ ಹೊಡಿಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಆಯಿಲ್ ಕುಮಾರ್ ಫೈನಾನ್ಸ್ ಮಾಡ್ತಾರೆ. ಈಗ ಬ್ಯಾಂಗ್ಳೂರಿಂದ ಬಾಂಬೆಯಿಂದ ಗ್ಯಾಂಗ್ಸ್ಟರ್ಗಳನ್ನು ತರಿಸಿ ಜಯರಾಜನ್ನು ಸ್ಟೇಷನ್ ಬಾಗಿಲಲ್ಲಿ, ಪೊಲೀಸ್ ಸ್ಟೇಷನ್ ಬಾಗಿಲಲ್ಲಿ ಸಿಗ್ನೇಚರ್ ಹಾಕಿ ಹೋಗುವಾಗ ಹೊಡಿತಾರೆ 87ರಲ್ಲಿ. ಆದ್ದರಿಂದ ಅದರ ನಂತರ ಮುತ್ತಪ್ಪರೈಯಲ್ಲಿ ಡಾನ್ ಆಗಿ ಬೆಳವಣಿಗೆ ಆಗಿರೋದು. ಅದರಿಂದ ಆಯಿಲ್ ಕುಮಾರನ್ನು ಮುತ್ತಪ್ಪರೈ ಕೊಲ್ಲಿಸ್ತಾರೆ. ಆಯಿಲ್ ಕುಮಾರನ್ನು ಮುತ್ತಪ್ಪರೈ ಕೊಲ್ಲಿಸಿರೋದು ಶೋಷನಗರದಲ್ಲಿ. ಆಯಿತಾ? ಅದರಿಂದಾಗಿ ಮುತ್ತಪ್ಪರೈಯಲ್ಲಿ ಡಾನ್ ಆಗಿ ಬೆಳೆದದ್ದು. ಅದರ ನಂತರ ಮುತ್ತಪ್ಪರೈ ಮಾಡಿದಂಥ ಆಸ್ತಿಗಳಿರ್ಬೋದು, ಅವರ ವ್ಯವಹಾರ ಇರ್ಬೋದು, ಎಲ್ಲವೂ ಇರ್ಬೋದು. ಈಗ ಮಡಿಕೇರಿಯಲ್ಲಿದೆ, HD ಕೋಟೆಯಲ್ಲಿದೆ, ಬೆಂಗಳೂರಲ್ಲಿದೆ, ಪುತ್ತೂರಲ್ಲಿದೆ. ಈಗೆಲ್ಲ ಅದೆಲ್ಲ ಅವರು ಬಹುಶಃ ಹಿಂಬಾಲಕರಿಗೆ ತುಂಬ ವರ್ಷ ಇದ್ದವರಿಗೆ ಕೊಡ್ತೇನಂತ ಅವರು ಅದು ಕೊಡ್ತೇನಂತ ಮೊನ್ನೆ ಅವರು ಹೇಳಿದ್ದಾರೆ ಅಂತ ಹೊರತುಪಡಿಸಿದರೆ ಕೊಟ್ಟದ್ದಿಲ್ಲ. ಯಾಕಂದರೆ ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅವರು ಮೊನ್ನೆ ಅವರು ಹೇಳಿ ನಾನು ತುಂಬ ದಿವಸ ಇರಲ್ಲ ಅಂತ. ಆದರೆ ಅವರಿಗೆ ಸಂಬಂಧಿಕರಿದ್ದಾರೆ, ಅವರ ಅಣ್ಣ ಸಂಬಂಧಿಕರಿದ್ದಾರೆ, ಅವರ ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಅದರಿಂದಾಗಿ ಅವರು ಬೆಂಬಲಿಗರಿಗೆ ಕೊಟ್ಟರೆ ಸಂತೋಷವೇ. ಯಾಕಂದರೆ ಅವರಿಗಾಗಿ ದುಡ್ದವರು ಇವರು ಇದ್ದಾರೆ, ಅವರಿಗಾಗಿ ರಿಸ್ಕ್ ತಗೊಂಡವರು ಇದ್ದಾರೆ. ಇದೆಲ್ಲ ಇದರಿಂದಾಗಿ ಅವ್ರು ಕೊಟ್ಟರೆ ಸಂತೋಷವೇ. ಆದರೆ ಅದರ ಮಧ್ಯೆ ಈ ಸಾರ್ವಜನಿಕವಾಗಿ ತೊಂದರೆ ಆಗುವಂಥದ್ದು ಇಂಥೆಲ್ಲ ಚಿಕ್ಕ ಚಿಕ್ಕ ವ್ಯವಹಾರಗಳು, ಇದರಲ್ಲಿ ಏನು ಒಂದು ದೈವಸ್ಥಾನಕ್ಕೆ ಒಂದು ದಾರಿ ಕೊಟ್ಟರೆ ಅಲ್ಲಿ ಏನು ಮುಳುಗಿ ಹೋಗುವಂಥದ್ದು ಏನಿಲ್ಲ. ಅದ್ಯಾಕಾಗಿದ್ರೆ ಅಡ್ಡ ಇಟ್ಟದ್ದು ಬಾಗಿಲು ಅಥವಾ ಈಗ ಅದು ಮುತ್ತಪ್ಪರೈಯವರ ಗಮನಕ್ಕೆ ಬಂದಿದೆಯಾ ಇಲ್ವಾ ಅದು ಗೊತ್ತಿಲ್ಲ.
ಅದನ್ನು ಮುತ್ತಪ್ಪರೈ ಹತ್ರ ಹೋಗಿ ದೂರು ಹೇಳುವಂಥ ತಾಕತ್ತು ಅಲ್ಲಿಯ ಜನರಿಗಿಲ್ಲ. ಅವರಲ್ಲಿ ಹೋಗಿ ಹೇಳಿದರೆ ಯಾರಿಗೆ ಹೇಳ್ಬೋದು? ರಾಕೇಶ್ ಮಲ್ಲಿಗೆ ಹೇಳ್ಬೋದು. ಅವರಿಗೆ ಹತ್ತಿರದಲ್ಲಿ ಸಿಕ್ಕುವುದು ರಾಕೇಶ್ ಮಲ್ಲಿ. ರಾಕೇಶ್ ಮಲ್ಲಿ ಹೇಳಿದ್ರು ಮುತ್ತಪ್ಪರೈ ಕೇಳ್ತಾರೆ ಅನ್ನೋದು ಏನಿಲ್ಲ. ಎಲ್ಲ ಹಿನ್ನೆಲೆಯಲ್ಲಿ ಇದು ಈಗ ಈ ಆಸ್ತಿದ್ದು ಇದು ಬಂದಿದೆ. ಏನು 17 ಎಕರೆ ಜಾಗ ಏನು ಅಲ್ಲಿ ಕಡಿಮೆ ರೇಟ್ ಇದ್ದೇನಲ್ಲ. ಕೈಕುಂಜೆಯಲ್ಲಿ 17 ಎಕರೆ ಜಾಗ ಏನು ಕಡಿಮೆ ರೇಟ್ ಇದಲ್ಲ. ಅದರಿಂದಾಗಿ ಅದು ಕಡಿಮೆ ಒಂದು 35 ಕೋಟಿದು ಆಸ್ತಿ. ಅದಕ್ಕಿಂತ ಜಾಸ್ತಿ ಹೊರತು ಕಡಿಮೆದ್ದು ಏನೂ ಅಲ್ಲ. ಅದರ ಮೇಲೆ ಇವರಿಗೂ ರಾಕೇಶ್ ಮಲ್ಲಿಗೂ ಕಣ್ಣು ಇದೆ ಇಲ್ಲ ಇದೆ. ಈಗ ಅದು ಮುತ್ತಪ್ಪರೈ ಅಣ್ಣನ ಹೆಸರಲ್ಲಿ ಇರೋದರಿಂದ ರಾಕೇಶ್ ಮಲ್ಲಿ ಕೈಗೆ ಹೇಗೆ ಬರುತ್ತೆ? ನಿಮಗೆ ರಾಕೇಶ್ ಮಲ್ಲಿ ಅದನ್ನು ಅವರ ಹೆಸರಿಗೆ ಬರಲಿ ಅಂತ ಬಯಸ್ತಾ ಇದ್ದಾರೆ ಅಂತ ಅನಿಸ್ತಾ ಉಂಟು? ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂತ ಹೇಳಿದರೆ ನೋಡಿ, ರಾಕೇಶ್ ಮಲ್ಲಿ ಅವರಿಗೆ ಅವರು ತಂದೆ ಮಾಡಿದ ಆಸ್ತಿ ಇದೆ. ಅವ್ರು ಮುನ್ನೆ ಹೇಳಿದಾಗೆ ಸತ್ಯ, ಇಲ್ಲ ಅಂತ ನಾನು ಹೇಳಲ್ಲ. ಬೇಕಾದಷ್ಟು ಆಸ್ತಿ ಇದೆ. ಆದರೆ ಯಾವುದು ಬೇಡ ಅಂತ ಹೇಳುವಂಥ ಸನ್ಯಾಸಿಯೂ ಅಲ್ಲಲ್ಲ. ಯಾವುದು ಬೇಡ ಅಂತ ಹೇಳಿಕೊಳ್ಳುವಂಥ ಸನ್ಯಾಸಿಯೂ ಅಲ್ಲಲ್ಲ. ಆದರೆ ರಾಕೇಶ್ ಮಲ್ಲಿ ಅವರಿಗೂ ಕೆಲವೊಂದು ತೊಂದರೆಗಳಿವೆ, ಅವರಿಗೂ ಕೆಲವು ಹಣಕಾಸಿನ ಮುಗ್ಗಟ್ಟುಗಳಿವೆ. ಅದನ್ನೆಲ್ಲ ಅವರು ಅದು ಬಹುಶಃ ವೈರತ್ವವಾಗಿ ಬದಲಾಗಲಿಕ್ಕೆ ಅದು ಕಾರಣ ಆಗಿರ್ಬೋದು. ಯಾಕಂದರೆ ನೀವು ಹಣಕಾಸಿನ ನೀವು ಯಾವುದೇ ಒಂದು ಸಮಸ್ಯೆಗೆ ಹಣವೇ ಪರಿಹಾರ ಅಂತ ಆದಾಗ, ಯಾವುದೇ ಒಂದು ಸಮಸ್ಯೆಗೆ ಹಣವೇ ಪರಿಹಾರ ಅಂತ ಆದಾಗ ನೀವು ಆ ಹಣದ ಬಗ್ಗೆ ಆಲೋಚನೆ ಮಾಡಲೇಬೇಕು. ಆದರೆ ಒಂದು ಟೈಮಲ್ಲಿ ಅಷ್ಟು ಗುರು ಶಿಷ್ಯರಾಗಿದ್ದವರು ಅಷ್ಟು ಕ್ಲೋಸ್ ಆಗಿದ್ದರು, ಏಕಾಏಕಿ ಒಂದು ಜಾಗಕ್ಕೆ, ಒಂದು ಚಿಕ್ಕ ಜಾಗಕ್ಕೆ ಅಥವಾ ಒಂದಿಷ್ಟು ಹಣಕ್ಕೆ ಪರಸ್ಪರ ಕಚ್ಚಾಟ ಮಾಡುವಷ್ಟು ಬದಲಾಗ್ತಾರೆ ಅಂತ ಅನ್ನಿಸ್ತಾ ಉಂಟು. ಖಂಡಿತ ಅದು ಖಂಡಿತ. ತಂದೆ ಮಗನನ್ನೇ ನಂಬುವುದಿಲ್ಲ, ಮಗ ತಂದೆಯನ್ನೇ ನಂಬುವುದಿಲ್ಲ ಹಣಕ್ಕಾಗಿ. ಅಂಥ ಪರಿಸ್ಥಿತಿಯಲ್ಲಿ ರಕ್ತ ಸಂಬಂಧಿಗಳೇ ಅಲ್ಲದವರು, ಕೇವಲ ಒಂದು ಅನಿವಾರ್ಯ ಕಾರಣದಿಂದ ಒಟ್ಟಾದವರು ಯಾಕೆ ಬೇರೆ ಆಗಬಾರ್ದು ಈ ಹಣಕ್ಕಾಗಿ? ಲಕ್ಷ್ಮಿ ಅನ್ನೋದು ಚಂಚಲೆ. ಇವತ್ತು ನಿಮ್ಮ ಜೇಬಲ್ಲಿದ್ದರೆ ನಾಳೆ ನನ್ನ ಜೇಬಲ್ಲಿ, ನಾಳೆ ಮತ್ತೊಬ್ಬನ ಜೇಬಿಗೆ. ಅದರಿಂದಾಗಿ ಅದು ನಿಮ್ಮ ಬಾಂಧವ್ಯವನ್ನು ಗಟ್ಟಿಗೊಳಿಸುವುದಿಲ್ಲ, ನಿಮ್ಮ ಬಾಂಧವ್ಯವನ್ನು ಛಿದ್ರಗೊಳಿಸ್ತದೆ. ಆ ಛಿದ್ರಗೊಳಿಸಲಿಕ್ಕೆ ಕೆಲವೊಂದು ಕಾರಣಗಳಿರ್ತವೆ ಅಷ್ಟೇ. ಮನ್ವಿತ್ರ ಹೇಳಿದ್ದನ್ನು ರಾಕೇಶ್ ಮಲ್ಲಿ ಆಗಿದ್ರೆ ಖಂಡಿತ ನಂಬಿದ್ದಾರೆ ಅಂತ. ಮನ್ವಿತ್ರ ಹೇಳಿದ್ದನ್ನು ರಾಕೇಶ್ ಮಲ್ಲಿ ನಂಬಲೇಬೇಕು. ಯಾಕೆ ಗೊತ್ತಾ? ಮನ್ವಿತ್ರ ಮುತ್ತಪ್ಪರೈ ಒಟ್ಟಿಗೆ ಇರುವವರು. ಆದರೆ ಈಗ ವಿದೇಶದಲ್ಲಿದ್ದಾರೆ, ಅಲ್ಲಿಂದಲೇ ಕರೆ ಮಾಡಿದ್ದಾರೆ. ಆಯಿತಾ, ಮನ್ವಿತ್ರೈಗೆ ಮುತ್ತಪ್ಪರೈ ಒಟ್ಟಿಗೆ ಇದ್ದವರು. ಅದರಿಂದಾಗಿ ಮನ್ವಿತ್ರೈ ಹೇಳಿದರೆ ರಾಕೇಶ್ ಮಲ್ಲಿ ನಂಬಲೇಬೇಕು. ಅದಕ್ಕಾಗಿ ರಾಕೇಶ್ ಮಲ್ಲಿ ಹೋಗಿ ಬೆಂಗಳೂರು CCB ಮತ್ತು ಮಂಗಳೂರು ಪೊಲೀಸ್ ಕಮಿಷನರಿಗೆ ದೂರು ಕೊಟ್ಟಿರೋದು. ಒಂದು ಲೆಕ್ಕದಲ್ಲಿ ಹೇಳುವುದಾದರೆ ನೀವು ರಾಕೇಶ್ ಮಲ್ಲಿ ಅವರೊಂದು ಸೇಫ್ ಗಾರ್ಡ್ ಆದರು ಈ ವಿಚಾರದಲ್ಲಿ ಪೊಲೀಸರಿಗೆ ಮೂವದರಿಂದ. ಇನ್ನು ರಾಕೇಶ್ ಮಲ್ಲಿ ಅವರಿಗೆ ಮೇಲೆ ಇದಕ್ಕಿಂತ ಮೊದಲು 2-3 ಸಾರಿ ಅಟ್ಯಾಕ್ ಆಗಿದೆ. ಇವರಲ್ಲ, ಬೇರೆ ಗ್ರೂಪ್ನವರು ಅಟ್ಯಾಕ್ ಮಾಡಿದ್ದಾರೆ. ಇನ್ನು ಯಾರು ಅಟ್ಯಾಕ್ ಮಾಡಿದರೆ ಮುತ್ತಪ್ಪರೈ ತಲೆಗೆ. ಆದರೆ ಮನ್ವಿತ್ರೈ ಇದನ್ನು ಹೇಳಿದ ಕಾರಣ ಅದು ಮುತ್ತಪ್ಪರೈ ಕೋಪ ಬಂದಿದೆ ಅಥವಾ ನಿಜನ ಸುಳ್ಳು ನೆಕ್ಸ್ಟ್? ಆದರೆ ಮನ್ವಿತ್ರೈ ಹೇಳಿ ಸರಿಯಾ ಅಂತ ಮುತ್ತಪ್ಪರೈ ಅದನ್ನೇನಾದರೂ ನೋಡಿ ಅಲ್ಲ, ಈ ರಾಕೇಶ್ ಮಲ್ಲಿಗಿಂತ ಮನ್ವಿತ್ರೈ ಅಂತ ಏನೇ ವ್ಯತ್ಯಾಸ ಏನಂತಂದರೆ, ರಾಕೇಶ್ ಮಲ್ಲಿ ಇವರ ಕುಟುಂಬ ಸಂಬಂಧಿ ಅಲ್ಲ, ಮನ್ವಿತ್ರೈ ಕುಟುಂಬ ಸಂಬಂಧಿ. ಆದ್ದರಿಂದಾಗಿ ಮುತ್ತಪ್ಪರೈ ಒಂದು ಇಂಟು ಕೊಡಿಸಿರ್ಲೂಬಹುದು ರಾಕೇಶ್ ಮಲ್ಲಿ ನನ್ನ ಹತ್ರ ಇದರ ಪಾಲು ಕೇಳುವುದು ಬೇಡ ಅಂತೇಳಿ. ಗೊತ್ತಾಯ್ತಾ? ಅದು ಇರ್ಬೋದು. ಕೊಲ್ಲುವ ಉದ್ದೇಶ ಇಲ್ಲದಿದ್ದರೂ ಸಹ ಅದೊಂದು ಇಂಟು. ಯಾಕಂದರೆ ಮುತ್ತಪ್ಪರೈ ರೌಡಿ ಅಲ್ಲ, ಮುತ್ತಪ್ಪರೈ ಪೆಟ್ಟು ಮಾಡಿದ್ದೆಲ್ಲೂ ಇಲ್ಲ, ಮಾಡಿಸಿದ್ದು ಮಾತ್ರ ಇರೋದು. ಈಸ್ ಎ ಕ್ರೈಮ್ ಆರ್ಗನೈಸರ್, ವೆರಿ ಗುಡ್ ಕ್ರೈಮ್ ಆರ್ಗನೈಸರ್. ಬುದ್ಧಿಮತ್ತೆ. ಯಾರನ್ನು ಹೇಗೆ ಮಾಡಿ ಎಲ್ಲಿ ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು, ಪೊಲೀಸ್ ಮ್ಯಾನೇಜ್ ಮಾಡಬೇಕು, ಯಾರ ಹತ್ರ ಮಾಡಿಸಬೇಕು, ಯಾರನ್ನು ಸರೆಂಡರ್ ಮಾಡಬೇಕು, ಇದೆಲ್ಲ ಇಟ್ಸ್ ಎ ಕ್ರೈಮ್ ಆರ್ಗನೈಸರ್. ನೀವು ದಾರಿಯಲ್ಲಿ ನಿಂತು ಬಡಿದಾಡುವ ರೌಡಿಸಮ್ ಬೇರೆ, ದಾರಿಯಲ್ಲಿ ನಿಂತು ಬಡಿದಾಡುವವರನ್ನು ಕಟ್ಟಿಕೊಂಡು ಮಾಡಿಸುವ ರೌಡಿಸಮ್ ಬೇರೆ. ಈ ಡಾನ್ ಆಗೋದು ಇಂಥವ್ರು ಯಾರು? ಕ್ರೈಮ್ ಆರ್ಗನೈಸರ್ಗಳು ಡಾನ್ ಆಗೋದು. ಕ್ರೈಮ್ ಮಾಡುವ ರೌಡಿಗಳಾಗಿರ್ತದೆ.
ಅವ ಪೊಲೀಸರ ಗುಂಡಿಗೆ ಬಲಿಯಾಗ್ತಾನೆ ಇರ್ತಾನೆ. ಅವರ ಅಂತ್ಯ ಆ ರೀತಿ ಆಗುತ್ತೆ. ಈ ಕ್ರೈಮ್ ಆರ್ಗನೈಸರ್ಗಳಿದ್ದಾರಲ್ಲ, ಅಂಥವರು ಈ ಮುತ್ತಪ್ರೈ ಅವರು. ಹಾಗಿದ್ರೆ ನಿಮಗೆ ಕೂಡ ಇದು ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಥ್ರೆಟ್ ಕೊಟ್ಟದ್ದು ಅಷ್ಟೇ, ಅಷ್ಟಂತ ಅನಿಸ್ತಾ ಇದೆ. ಯಾಕಂದರೆ ಈಗ ಇದು ರಾಕೇಶ್ ಮಲ್ಯನ್ನೇ ಹೊಡೆದ್ರು ಅಂತ ಇಟ್ಕೊಳ್ಳಿ, ಸುರಿಗೆ ಇದು ಆಗೋದು ರಾಕೇಶ್ ಮಲ್ಯನಿಂದ ಇದಕ್ಕಿಂತ ಮೊದಲು ಯಾರು ಹತ್ಯೆಗೆ ಈಡಾಗಿದ್ದಾರೆ. ಅದು ಕೊಲ್ಲೆ ಉದಯ್ ಇರ್ಬೋದು, ಸುನೀಲ್ ಇರ್ಬೋದು, ಕೆಲವೊಂದು ಕೇಸ್ಗಳಿವೆ. ಆ ಬೇಗ ಹೋಗ್ತದೆ. ಮುತ್ತಪ್ರಯ್ಯ ಮೇಲೆ ಎಲ್ಲೂ ಹೋಗೋದಿಲ್ಲ. ಇನ್ನು ಮುತ್ತಪ್ರಯ್ಯ ಮೇಲೆ ಹೋಗೋದು ಕೊಲ್ಲೆ ಉದಯನ ಫಾಲೋವರ್ಸ್. ಈಗ ನಾರಾಯಣ ಸಪಲೆ ನಾರಾಯಣ ಇರ್ಬೋದು, ಅವರು ಎಲ್ಲ ಇರ್ಬೋದು. ಅವರೇನು ರಾಕೇಶ್ ಮಲ್ಯ ಬೆನ್ನ ಹಿಂದೆ ಬಿದ್ದರೂ ಸಹ ಬೆನ್ನ ಹಿಂದೆ ಇನ್ನೂ ಹೋಗೋದು ಮುತ್ತಪ್ರಯ್ಯ ಬುಡಕ್ಕೆ. ಅದರಿಂದಾಗಿ ಈ ಅಂಡರ್ವರ್ಲ್ಡಲ್ಲಿ, ಈ ರೌಡಿಸಮ್ ಫೀಲ್ಡಲ್ಲಿ ಸಾಮಾನ್ಯವಾಗಿ ಯಾರು ತಮ್ಮ ಅಪಾಯವನ್ನು ತಾವು ಆಹ್ವಾನಿಸಿಕೊಳ್ಳುವಂಥ ಪ್ರಶ್ನೆ ಬರೋದಿಲ್ಲ. ಆ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಇನ್ನು ಬಹಳ ಪ್ರಮುಖವಾಗಿ. ಹಾಗಾದರೆ ಈ ಕಾಲಘಟ್ಟದಲ್ಲಿ ಅಂದರೆ ರಾಕೇಶ್ ಮಲ್ಯ ಅವರನ್ನು ಕೊಲ್ಲಿಕ್ಕೆ ನಿಜಕ್ಕೂ ಮುತ್ತಪ್ರೈ ಅವರು ಮುಂದಾಗುವ ಸಾಧ್ಯತೆ ಇದೆಯಾ? ಯಾಕಂತ ಹೇಳಿದ್ರೆ ಅವರೇ ಹೇಳಿದಾಗೆ ತಮ್ಮ ಆರೋಗ್ಯ ಸರಿ ಇಲ್ಲ, ತಾವು ಎಲ್ಲವನ್ನು ಬಿಟ್ಟುಕೊಂಡು ಇದ್ದೇವೆ ಅಂತ ಹೇಳುವ ಈ ಘಟ್ಟದಲ್ಲಿ ಅವರೇ ಸುದ್ದಿಗೋಷ್ಠಿ ಮಾಡಿದ ನಂತರ ಅವರು ರಾಕೇಶ್ ಮಲ್ಯ ಅವರನ್ನು ಹತ್ಯೆ ಮಾಡಲಿಕ್ಕೆ ನಿಜಕ್ಕೂ ಮನಸ್ಸು ಮಾಡ್ತಾರಾ, ಪ್ರಯತ್ನ ಮಾಡ್ತಾರಾ, ಅಥವಾ ಮಾಡದೇ ಇರಲಿಕ್ಕೆ ಸಾಧ್ಯವೂ ಇದೆಯಾ? ಈ ಎಲ್ಲ ವಿಷಯಗಳ ಬಗ್ಗೆ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡ್ತೇವೆ. ಮತ್ತು ರವಿ ಪೂಜಾರಿ ಬಂಧನದ ನಂತರ ಕರಾವಳಿಯಲ್ಲಿ ಎಷ್ಟರ ಮಟ್ಟಿಗೆ ಯಾರಿಗೆಲ್ಲ ನೆಮ್ಮದಿ ಸಿಕ್ಕಿದೆ ನೋಡೋಣ ಒಂದು ಪುಟ್ಟ ವಿರಾಮದ ಬಳಿಕ. ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಎಂದಿನಂತೆ ಕರಾವಳಿ ಕರ್ನಾಟಕದ ವಿಚಾರಗಳನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಒಂದಿಷ್ಟು ವಿಶೇಷ ಅಥವಾ ವಿಭಿನ್ನ ಅಂತ ಹೇಳಿದರೆ, ಕಳೆದ ವಾರ ಕರಾವಳಿಯ 3 ಡಾನ್ಗಳು ಸುದ್ದಿ ಮಾಡಿದರು. ಒಂದು ರವಿ ಪೂಜಾರಿ, ರಾಕೇಶ್ ಮಲ್ಲಿ, ನಂತರ ಮುತ್ತಪ್ರೈ. ಸೊ ಹಾಗಾದರೆ ರವಿ ಪೂಜಾರಿ ಒಂದು ಕಡೆ ಅರೆಸ್ಟ್ ಆಗಿದ್ದರೆ, ಮತ್ತೊಂದು ಕಡೆಯಲ್ಲಿ ಮುತ್ತಪ್ರೈ ಮತ್ತು ರಾಕೇಶ್ ಮಲ್ಲಿ ನಡುವೆ ಇದ್ದಂಥ ವೈರತ್ವ, ಈಗ ಇರುವಂಥ ವೈರತ್ವ, ಒಂದು ಕಡೆಯಲ್ಲಿ ಆತ್ಮೀಯರಾಗಿದ್ದರು, ಗುರು ಶಿಷ್ಯರಂತರಿದ್ದರು, ಈಗ ಆ ವೈರತ್ವ ಬರಲಿಕ್ಕೆ ಏನು ಕಾರಣ? ಸರ್, ನಿಮ್ಗೆ ನಿಜಕ್ಕೂ ಮುತ್ತಪ್ರೈ ಏನಾದರೂ ಕೈ ಹಾಕ್ತಾರೆ ಈ ಟೈಮ್ನಲ್ಲಿ? ಅವರ ಆರೋಗ್ಯ ಮತ್ತು ಅವರೇ ಸುದ್ದಿಗೋಷ್ಠಿ ಮಾಡಿ ಹೇಳಿದ ಪ್ರಕಾರ ಎಲ್ಲವನ್ನು ಬಿಟ್ಟಿದ್ದೇನೆ ಅಂತ ಹೇಳಿದ ನಂತರ ಕೂಡ ಒಬ್ಬ ಶಿಷ್ಯನನ್ನು ಕೊಲ್ಲಿಕ್ಕೆ ನಿಜಕ್ಕೂ ಮುಂದಕ್ಕೆ ಆಗ್ತಾರಾ, ಅಥವಾ ಇದನ್ನೇನು ಒಂದು ಹೊಸ ಬೇರೆ ಗೇಮ್ ಇದೆ ಅಂತ ಅನಿಸ್ತಾ? ಅಲ್ಲ, ಸಾಧ್ಯತೆಗಳಿಲ್ಲ ಅಂತ ಏನಿಲ್ಲ. ಯಾಕಂತ ಹೇಳಿದರೆ ಸಾಧಾರಣ ಮಂದಿ ರೌಡಿಗಳು ಹತ್ಯೆಯಾಗಿರುವುದು, ಡಾನ್ಗಳು ಹತ್ಯೆಯಾಗಿರುವುದು ಅವರವರ ಸಹಚಾರ ದೆಸೆಯಿಂದಲೇ. ಅವರ ಇನ್ಫಾರ್ಮೇಷನು ಬೇರೆ ಯಾರಿಗೆ ಸಿಕ್ಕುವುದು ಕಡಿಮೆ. ಅವರವರ ಒಳಗಿದ್ದವರಿಗೆ ಮಾತ್ರ ಗೊತ್ತಿರೋದು ಅವರು ಎಲ್ಲೆಲ್ಲಿ ಐಡೌಟ್ಗಳಿರ್ತವೆ ಅಂತೇಳಿ, ಅವರ ಅಡಗುದ ಅಡಗಳು ಎಲ್ಲೆಲ್ಲಿ ಇರ್ತವೆ ಅಂತೇಳಿ. ನೀವು ಬ್ಯಾಂಗ್ಳೂರಲ್ಲಿ MP ಜಯರಾಜ್ ಡಾನ್ ಆಗಿದ್ದಾಗ, ಕೊತ್ವಾಲ್ ರಾಮಚಂದ್ರ ಡಾನ್ ಆಗಿದ್ದಾಗ, ಅವರು ಎಲ್ಲಿರ್ತಾರೆ ಅಂತೇಳಿ ಪೊಲೀಸರಿಗೆ ಗೊತ್ತಿರಲಿಲ್ಲ. ಅವರನ್ನು ಹುಡುಕ್ಲಿಕ್ಕೆ ತುಂಬ ಪ್ರಯತ್ನ ಪಟ್ಟರು ಪೊಲೀಸರು. ಅವರು ಯಾಕಂದರೆ ಅವರು ರಾತ್ರಿ ಹೋಗಿ ಅಲ್ಲಿ ಮಲಗ್ತಾರೆ ಅಂತೇಳಿ ಅವರ ಜೊತೆಗಾರರಿಗೆ ಗೊತ್ತಿರಲಿಲ್ಲ. ಅವರು ಏನು ಮಾಡ್ತಿದ್ರು ಹಾಗಂದರೆ, ಜೊತೆಗಾರರಲ್ಲಿ ಒಂದು ಕಡೆಯಲ್ಲಿ ನಿಲ್ಲಿಸಿದ್ರು, ನೀವೆಲ್ಲ ಹೋಗಿ ನಾನು ಬರ್ತೇನೆ ಅಂತೇಳಿ ಅವರೇ ಹೋಗೋದು. ಅಷ್ಟು ನಂಬ್ತಿರ್ಲಿಲ್ಲ, ಜೊತೆಗಾರ ನಂಬ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಅವರೇನಾದರೂ ಪೊಲೀಸ್ ಕೈಗೆ ಸಿಕ್ಕಿ ಅವರದ ಬಾಯಿ ಬಿಡಿಸಿದರೆ, ಅವರು ಇವರ ಐಡೈಟ್ ತೋರಿಸಿದರೆ ಇದಾಗ್ತದೆ. ಸಾಮಾನ್ಯವಾಗಿ ಎಲ್ಲರೂ ಬೆಂಗಳೂರಿನ ಬಹುತೇಕ ರೌಡಿಗಳು ಸತ್ತಿರುವುದು ಜೊತೆಗಾರರಿಂದಲೇ. ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿರುವುದು ಜೊತೆಗಾರರಿಂದಲೇ. ಪೊಲೀಸರ ಗುಂಡೇಟಿಗೆ ಬಲಿಯಾಗಿರುವುದು ಜೊತೆಗಾರರಿಂದಲೇ. ಆದ್ದರಿಂದಾಗಿ ಮುತ್ತಪ್ರೈಯವರು ಸಹ ರಾಕೇಶ್ ಮಲ್ಯನ್ನು ಸಾರಾಸಗಟಾಗಿ ನಂಬುವಂಥ ಪರಿಸ್ಥಿತಿಯಲ್ಲಿ ಮುತ್ತಪ್ರೈ ಇಲ್ಲ. ಸಾರಾಸಗಟಾಗಿ ನಂಬುವಂಥ ಪರಿಸ್ಥಿತಿಯಲ್ಲಿ ಮುತ್ತಪ್ಪರ ಇಲ್ಲ. ಸುರೇಶ್ ರೈಯನ್ನು ಮುತ್ತಪ್ರೈ ಅವರು ಹೊಡಿಸಿದ್ದು ಅದೇ ಕಾರಣಕ್ಕೆ. ಅವ್ರದ್ದು ಮಾಹಿತಿಯನ್ನು ಲೀಕ್ ಮಾಡ್ತಾನೆ ಅಂತೇಳಿ. ಯಾಕಂದರೆ ಸುರೇಶ್ ರೈ ಹೋಗಿ ಪಣಿಯೂರು ಸಾಧು ಶೆಟ್ಟಿ ಅಲ್ಲಿಗೆ ಸಂಪರ್ಕ ಬೆಳೆಸಿದಾನೆ ಅಂತ ಗೊತ್ತಾದ ಮೇಲೆ ಸುರೇಶ್ ರೈಯನ್ನು ಮುತ್ತಪ್ರೈ ಮುಗಿಸ್ಲಿಕ್ಕೆ ಹೋದದ್ದು.
ಇಷ್ಟೇ ಆಗಿರೋದು. ಯಾವತ್ತೂ ನಮ್ಮ ಜೀವ ಮುಖ್ಯ ಹೊರತು ನಮ್ಮ ಜೊತೆಗಾರರ ಜೀವ ಅಲ್ಲ. ನಮ್ಮ ಜೀವನ ಮುಖ್ಯ, ಇದು ಅವರ ಸಿದ್ಧಾಂತ. ಅದರಿಂದಾಗಿ ನಾವು ನಮ್ಮ ಜೀವ ಬಲಿಗೊಟ್ಟು ಮತ್ತೊಬ್ಬನನ್ನು ರಕ್ಷಿಸುವ ಪ್ರಶ್ನೆ ಇಲ್ಲ ಅಂಡರ್ವರ್ಲ್ಡಲ್ಲಿ. ಅದರಿಂದಾಗಿ ಇದು ಆಗದೇ ಇರಲಿ ಅಂತ ನಾವು ಆಶಿಸ್ಬೋದೇ ಹೊರತು ಆಗದೇ ಇರುವುದಿಲ್ಲ ಎನ್ನುವುದನ್ನು ನಾವು ನಂಬುವಂತಿಲ್ಲ. ಹಾಗಾದರೆ ಒಂದು ಜಾಗದ ವಿಚಾರ ಬಂದಾಗ ಪರಸ್ಪರ ಕೂತ್ಕೊಂಡು ಮಾತನಾಡಿ ಅದನ್ನು ಪರಿಹಾರ ಮಾಡಬಹುದು. ಅದು ಬಹುಶಃ ಕೆಲವೇ ಎಕರೆ ಜಾಗೆ ಇಬ್ಬರಿಗೂ ದೊಡ್ಡ ವಿಚಾರ ಏನೂ ಆಗಿರುವಾಗ ಅದಕ್ಕೋಸ್ಕರ ಪರಸ್ಪರ ಕತ್ತಿ ಮಸೆಯುವುದು ಸರಿ ಅಂತ ಅನಿಸ್ತದೆ. ನೋಡಿ, ಬೀಸೂರು ಕೈಕುಂಜೆ 17 ಎಕರೆ ಜಾಗ ಮುತ್ತಪ್ರಾಯಿಗೆ ದೊಡ್ಡದೇನಲ್ಲ. ಒಂದು, ಹೌದು, ಯಾಕಂದರೆ ಅವ್ರ ಹತ್ರ 1000 ಎಕರೆ ಜಾಗ ಇದೆ. ಮಡಿಕೇರಿಯಲ್ಲಿದೆ, ಬಿಡದಿಯಲ್ಲಿದೆ, HD ಕೋಟೆಯಲ್ಲಿದೆ, ಸಾಕಷ್ಟು ಆಸ್ತಿ ಇದೆ, ಎಲ್ಲವೂ ಇದೆ. ಇದಕ್ಕೋಸ್ಕರ ಅವರು ಏನು ಅಷ್ಟೊಂದು ತಲೆಬಿಸಿ ಮಾಡುವಂಥ ಪ್ರಶ್ನೆ ಇಲ್ಲ. ಆದರೆ ಯಾರೇ ಆಗಲಿ ತನ್ನ ಪಾಲಿಗೆ ಬಂದ ಪಂಚಾಮೃತವನ್ನು ಇನ್ನೊಬ್ಬರಿಗೆ ಹಂಚಲಿಕ್ಕೆ ಮನಸ್ಸು ಮಾಡುವುದಿಲ್ಲ. ಎಷ್ಟು ದೊಡ್ಡ ಉದಾರಿ ಆಗಿರಲಿ, ಎಷ್ಟೇ ದೊಡ್ಡ ಉದಾರಿ ಆಗಿರಲಿ. ಅಲ್ಲ, ಅವರು ಹೇಳಿದ ಪ್ರಕಾರ ಇನ್ನು ಒಟ್ಟಿಗಿದ್ದಂಥ ತುಂಬ ವರ್ಷಗಳಿಂದ ಇದ್ದವರಿಗೆ ಸ್ವಲ್ಪ ಜಾಗ ಎಲ್ಲ ಕೊಡ್ತೇನಂತ, ಅಲ್ಲ ಆಸ್ತಿ ಕೊಡ್ತೇನೆ. ಇಲ್ಲ, ಅದು ಏನು ಗೊತ್ತಾ, ಈಗ ಕೆಲವರು ಅವರೊಟ್ಟಿಗೆ ಇವರ ಹೆಸರಲ್ಲಿ ಉದ್ಧಾರ ಆದವರಿಲ್ವಾ? ಮುತ್ತಪ್ರಾಯ ಹೆಸರಲ್ಲಿ ಉದ್ಧಾರ ಆದವರಿಲ್ವಾ? ಉದ್ಧಾರ ಆದವರು ಇದ್ದಾರೆ, ಇಲ್ಲ ಅಂತೇನಿಲ್ಲ. ಅದು ಅವರವರ ತಾಕತ್ತಿನ ಪ್ರಶ್ನೆ, ಹೇಗೆ ಅದನ್ನು ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಮುತ್ತಪ್ರಾಯವರು ಕೈ ಹಾಕ್ಲಿಕ್ಕೆ ಹೋಗಲ್ಲ. ಆಗಲಿ ಬಿಡಿ ಅಂತ, ಆಗಲಿ ಇರಲಿ ಅಂತೇಳಿ. ಹಾಗಂತೇಳಿ ಮುತ್ತಪ್ರಾಯವರ ವೈಯಕ್ತಿಕ ನೆಲೆಯಲ್ಲಿ ಇರುವಂಥದ್ದು. ಬೇರೆ ಬೇರೆ ಕಾರಣಗಳಿಂದಾಗಿ ಮುತ್ತಪ್ರಾಯವರಿಗೆ ಆಸ್ತಿ ಬಂದಿದೆ. ಆದ್ದರಿಂದಾಗಿ ಅದರಲ್ಲಿ ಅವರ ಶ್ರಮವೂ ಇದೆ. ಆ ಶ್ರಮವನ್ನು ಅವರು ಇನ್ನೊಬ್ಬರಿಗೆ ದಾನ ಮಾಡೋದ ಪ್ರಶ್ನೆ ಬರುವುದಿಲ್ಲ. ಅದು ಅಂಥವರಿಗೆ ಮಾಡೋದ್ರೆ ಅವರು ರಾಕೇಶ್ ಮಲ್ಲಿಗೆ ಈ ಜಾಗವನ್ನು ಕೊಡಲೇಬೇಕು. ಬೇಡ, ಈ ಜಾಗದ ಯಾರಾದರೂ ಕೊಡಬೇಕು. ಯಾಕಂದರೆ ಮುತ್ತಪ್ರಾಯವರಿಗೆ ಬೇಕಾಗಿ ರಾಕೇಶ್ ಮಲ್ಲಿ ಕೆಲವೊಂದು ಕೆಲಸ ಮಾಡಿದ್ದಾರೆ, ಮಾಡಲಿಲ್ಲ ಅಂತೇನಿಲ್ಲ. ಅವರು ಹೇಳಿದ್ದನ್ನು ಸಾಚು ಸಪ್ಪದೆ ಪಾಲಿಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಕೇಳ್ತಾ ಇದ್ದಾರೆ ಅಂದ್ಕೊಳ್ಬೇಕಾಗಿದ್ರೆ ಹಾಗೆ ಅದಕ್ಕೆ ಪ್ರತಿಯಾಗಿ ಕೇಳ್ತಾ ಇರೋದು. ಹಾಗಂತೇಳಿ ರಾಕೇಶ್ ಮಲ್ಲಿ ಏನು ಬೀದಿ ಬಿಕಾರಿ ಏನಲ್ಲ. ಅವರಿಗೆ ಅವರ ತಂದೆ ಮಾಡಿಟ್ಟ ಸಾಕಷ್ಟು ಆಸ್ತಿ ಇದೆ. ಇಬ್ಬರೇ ಮಕ್ಕಳು, ಅವರು ಮತ್ತು ಅವರ ತಂಗಿ. ಅದರಿಂದಾಗಿ ಅವರು ಏನು ಕಡಿಮೆ ಏನು ಇಲ್ಲ. ಅವರಿಗೆ ಏನು ಈ ಜಾಗದಲ್ಲಿ ಅವರ ಪಾಲು ಇದೆ. ಈ ಜಾಗದ ಡೀಲಿಂಗಲ್ಲಿ ಅವರ ಪಾಲು ಇದೆ. ಆ ಪಾಲು ನಮಗೆ ಬರಲೇಬೇಕಲ್ವ. ಈಗ ಯಾವುದೇ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಾಗ ಒಂದು ಕಮಿಷನ್ನ ವ್ಯವಹಾರ ಉಂಟು. ಆ ಕಮಿಷನ್ನ ವ್ಯವಹಾರ ಅದು ಬರಬೇಕಲ್ಲ. ಅದನ್ನು ಕೇಳ್ತಾ ಇದ್ದಾರೆ ಅಂತ, ಅದನ್ನು ಕೇಳ್ತಾ ಇರೋದು. ಈಗ ಮುತ್ತಪ್ರಾಯವರು ಈ ಬೇರೆಯವರಿಗೆ ನಾನು ಕೊಡ್ತೇನೆ ಅಂತ ಹೇಳಿದಾಗ ನನಗೆ ಇದನ್ನು ಕೊಟ್ಟರೆ ಇದು ಒಂದನೇದು ಅವರ ಊರು, ಅವರಿಗೆ ಅನುಕೂಲ ಆಗುತ್ತೆ. ಅವರು ಆರ್ಥಿಕ ಮುಗ್ಗಟ್ಟಲ್ಲಿದ್ದಾರೆ, ಇಲ್ಲ ಅಂತೇನಿಲ್ಲ. ಏನೋ ರಾಕೇಶ್ ಮಲ್ಲಿ ಅವರು ಏನೇ ಇದ್ದರೂ ಅವರಿಗೆ ಅಷ್ಟು ಖರ್ಚಿದೆ, ಅದೆಲ್ಲ ಇದೆ. ಅವರಿಗೆ ಬಾಡಿಗಾರ್ಡ್ಗಳಿದ್ದಾರೆ, ಇದೆಲ್ಲ ಇದೆ. ಅವರು ಅದನ್ನು ಮ್ಯಾನೇಜ್ ಮಾಡಬೇಕು. ಅವರು ಸಾಲ ಮಾಡಿಕೊಂಡು ಮಾಡಬೇಕು. ಅಂಥ ಪರಿಸ್ಥಿತಿಯಲ್ಲಿ ಇರೋದು. ಆದಾಯ ಇಲ್ಲದೆ ಖರ್ಚೇ ಜಾಸ್ತಿ ಆದರೆ ನೀವು ಸಾಲ ಮಾಡಿದ್ರೆ ಮತ್ತೇನು ಮಾಡೋದು? ನೀವು ಆದಾಯ ಮೂಲವನ್ನು ಹುಡುಕಬೇಕಲ್ಲ. ಇದು ಆದಾಯ ಒಂದು ಮೂಲ. ಇಲ್ಲಿ ಸೈಟ್ ಸೇಲ್ ಆದರೆ ಅದರ ಹಣ ಬರುತ್ತೆ, ಇದು ಸಾಲ ತೀರಿಸ್ಬೋದು. ಈ ರೀತಿಯಾದ ಒಂದು ಭಾವನೆಗಳಿರ್ತವೆ. ಒಂದು ಸಂಸಾರ ಅಂತ ಆದಮೇಲೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಲ್ಲ. ಅದಕ್ಕಾಗಿ ಕೇಳಿದ್ದಾರೆ ಹೊರತು ಮತ್ತೇನು, ಖಾಲಿ ಅದನ್ನು ಕೇಳಿದ್ದಾರೆ ಅನ್ನುವ ಕಾರಣಕ್ಕಾಗಿ ಮುತ್ತಪ್ರಾಯ ಈ ಒಂದು ಕಿರಿಕಿರಿ ಹೋಗಲಿ ಅಂತೇಳಿ. ನಿಮಗೊಂದು ಸಣ್ಣದು ಉದಾಹರಣೆ ಹೇಳ್ತೀನಿ. ಈ ಹೇಮಂತ್ ಅಂತ ಒಬ್ಬ ಇದ್ದ ಮಂಗಳೂರಲ್ಲಿ. ಅವ್ರು ಮೊದಲೆಲ್ಲ ಕೆಲವೊಂದು ಕೇಸ್ಗಳಲ್ಲಿದ್ದ. ಅವರು ಜಾಗದ ವ್ಯವಹಾರ ಮಾಡ್ತಾಯಿದ್ರು. ಅವನು ಮತ್ತು ಯಾರು ಅಲ್ಲಿ ಅವತ್ತು ಕದ್ರಿ ಪಾರ್ಕ್ ಹತ್ರ ಒಬ್ಬರದ್ದು ಮರ್ಡರ್ ಆಯಿತು ನೋಡಿ, ಹೇಮಂತ್ ಮಾಡಿರೋದು. ಅವರಿಬ್ಬರು ದೋಸ್ತಿಗಳು, ಒಟ್ಟಿಗೆ ವ್ಯವಹಾರ ಮಾಡ್ತಿದ್ದವರು. ಜಾಗದ ವ್ಯವಹಾರದಲ್ಲಿ ಇವನಿಗೆ ಕಮಿಷನ್ ಬರಬೇಕು. ಯಾರಿಗೆ? ಹೇಮಂತಿಗೆ ಕೊಡಲಿಲ್ಲ. ಅವ ಕೊಡಲಿಲ್ಲ. ಅದಕ್ಕೆ ಹೇಮಂತ ಅವನನ್ನ ಕೊಂದ, ಇವ ಜೈಲಿಗೆ ಹೋದ. ಇದು ಇಂಥದ್ದು. ಈಗ ನೋಡಿ, ದುಡ್ಡಿನ ಪ್ರಶ್ನೆ ಬರುವಾಗ
ನಾವು ಹೇಳ್ತೇವೆ ಗಾಂಧಿ ನೋಟಲ್ಲಿರುವ ಕನ್ನಡಿ ಇಲ್ಲ ಅಂತೇಳಿ. ಗಾಂಧಿ ನೋಟಲ್ಲಿರುವ ಕನ್ನಡಕಕ್ಕೆ ಕನ್ನಡಿ ಇಲ್ಲ ಅಂತ ಹೇಳ್ತೇವೆ. ಯಾಕೆ? ಅದಕ್ಕೆ ಯಾರ್ದು ಗುರ್ತ ಇಲ್ಲ. ಇವತ್ತು ನನ್ನ ಕೈಯಲ್ಲಿ ಇರ್ತದೆ, ನಾಳೆ ನಿಮ್ಮ ಕೈಯಲ್ಲಿ ಇರ್ತದೆ, ನಾಡ್ದು ಇನ್ನೊಬ್ಬನ ಕೈಯಲ್ಲಿ ಇರ್ತದೆ. ಇವರ ಮಧ್ಯೆ ವೈಮನಸ್ಸು ಬರಲಿಕ್ಕೆ ಇದೇ ಕಾರಣ ಆಗಿರೋದು. ಬಹುಶಃ ನಿಮ್ಮ ಪ್ರಕಾರ ಇದು ಕುತ್ಕೊಂಡು ಮಾತುಕತೆ ಎಲ್ಲ ಆಗಿ ಅದು ಮೀರಿ ಹೋಗಿದೆ ಅಂತ ಖಂಡಿತ. ಇನ್ನು ಇದು ಮಾತುಕತೆಯ ಹಂತಕ್ಕೆ ಬರೋದಿಲ್ಲ, ಇನ್ನು ಬರುವ ಸಾಧ್ಯತೆಯು ಕಡಿಮೆ. ಯಾಕಂದರೆ ಈ ಎಲ್ಲ ಬೆಳವಣಿಗೆ ಮಧ್ಯೆ ಅದೊಂದು ಸಣ್ಣದೊಂದು ಇದೆ, ಯಾವುದು ಅಲ್ಲಿದೆ ದೈವದ್ದೊಂದು, ಅದನ್ನೊಂದು ಯಾರಾದರೂ ಇದು ಮಾಡಿ ಒಂದು ಬಂಡಾರ ಹೋಗ್ಲಿಕ್ಕೆ ಗೇಟ್ ಹಾಕಿದ್ದು ಅದನ್ನೊಂದು ತೆಗೆಸಿಕೊಟ್ರೆ ಏನೋ ಒಂದು ನಮ್ಮ ತುಳುನಾಡಿನಲ್ಲಿ ಒಂದು ನಂಬಿಕೆ ಇದೆ, ದೈವ ಕಾರಣಿಕ ಅಂತ ಒಂದು ಇದ್ದೇ ಇರ್ತದೆ. ಅದರಿಂದಾಗಿ ಇದೊಂದು ಸರಿಯಾಗಲೂಬಹುದು. ಏನು ಇಬ್ಬರು ಕತ್ತಿ ಇಟ್ಕೊಂಡು ಮಸೈತೆ ಇಲ್ಲ, ಅದರಿಂದಾಗಿ ಅದೊಂದು ಸರಿ ಮಾಡಿದರೆ ಇದೊಂದು ಸರಿ ಆಗಲೂಬಹುದು. ಯಾರೋ ಹಿರಿಯರು, ಒಂದು ಮಲ್ಯವರ ತಂದೆಯವರು ಇರ್ಬೋದು, ಮುತ್ತಪ್ರಯವರ ಅಣ್ಣನೂ ಇರ್ಬೋದು, ಒಟ್ಟಿಗೆ ಕೂತ್ಕೊಂಡು ಮಾತಾಡಿದರೆ ಇದು ಬಗೆಹರಿಯಾದ ಸಮಸ್ಯೆ ಏನಲ್ಲ. ಆದರೂ ಅದನ್ನೆಲ್ಲ ಮೀರಿ ರಾಕೇಶ್ ಮಲ್ಲಿ ಅವರು CCBಗೆ ದೂರು ಕೊಡ್ತಾರೆ, ಪೊಲೀಸ್ ಕಮಿಷನರ್ಗೆ ದೂರು ಕೊಡ್ತಾರೆ. ಅಲ್ಲ, ಅದೊಂದು ಆಂಟಿಸಿಪೇಟ್ ಬೇಲ್ ತಗೊಂಡಾಗೆ, ಅದೊಂದು ಅದರಿಂದ ಮುತ್ತಪ್ರಯವರು ಕಿರಿಕಿರಿ ಆಗೋದಿಲ್ವಾ? ಕಿರಿಕಿರಿ ಆಗಿ ಆಗುತ್ತೆ. ಈಗ CCB ಅವರು ನೋಟಿಸ್ ಮಾಡದಿರ್ತಾರ, ಇಲ್ಲಿ ಮಂಗಳೂರು ಪೊಲೀಸರು ಈಗ ನೋಟಿಸ್ ಮಾಡದಿರ್ತಾರ ಬಂದು ವಿಚಾರಣೆಗೆ ಹಾಜರಾಗುವಂತ. ಆ ವಿಚಾರಣೆ ಹಾಜರಾಗೋದು ಬರಲೇಬೇಕಾ? ಕಿರಿಕಿರಿಯಾ? ಆಗ ಅವರು ಏನು ಹೇಳ್ತಾರೆ ಅದರ ಮೇಲೆ ಅದು ಡಿಪೆಂಡು. ಆಗ ಇವರು ಏನು ಪೂರಕ ಸಾಕ್ಷಿ ಕೊಡ್ತಾರೆ, ಈ ಮನ್ವಿತ್ ರೈ ಬರಬೇಕು, ಮನ್ವಿತ್ ರೈ ಹೇಳಿದ್ದೇನು, ಇದೆಲ್ಲ ಬರುತ್ತೆ. ಅದರಿಂದಾಗಿ ಅದೆಲ್ಲ ಎನ್ಕ್ವೈರಿ ಆಗುವಾಗ ಅದರ ಮಧ್ಯೆ ಇದೊಂದು ಈ ರೀತಿಯಾಗಿ ಒಂದು ಸೆಟ್ಲ್ಮೆಂಟ್ ಆದರೆ, ಹೌದು, ಇಬ್ಬರ ಆಪ್ತರು ಇಬ್ಬರ ಹಿರಿಯರು ಸೇರಿಕೊಂಡು ಮಾಡಿಸ್ಕೊಂಡ್ರೆ ಅದು ಒಳ್ಳೆಯ ಬೆಳವಣಿಗೆ ಅಂತ ಕಾಣ್ತದೆ. ಈಗ ನೆಕ್ಸ್ಟ್ ನಾವು ರವಿ ಪೂಜಾರಿ ಪ್ರಕರಣ ಹೋಗೋದಾದ್ರೆ, ಆತನ ಬಂಧನ ನಿಮ್ಗೆ ಏನು ಅನ್ನಿಸ್ತಾ ಉಂಟು ಸರ್? ಕೊನೆಗೂ ಅರೆಸ್ಟ್ ಆದದ್ದು ಒಂದು ದೊಡ್ಡ ಐತಿಹಾಸಿಕ ಪೊಲೀಸರ ಜಯ ಅಂತ ಅನ್ಕೊಳ್ಬೋದು. ಖಂಡಿತ. ಯಾಕಂದರೆ ಈ ರವಿ ಪೂಜಾರಿ ನಮ್ಮ ಮಲ್ಪೆ ಅವ ಇಲ್ಲಿಂದ ಬಾಂಬೆಗೆ ಹೋಗಿ, ಬಾಂಬೆಯಲ್ಲಿ ಅಂಡರ್ವರ್ಲ್ಡ್ ಸೇರಿ ಅದರ ನಂತರ ಫಾರಿನಿಗೆ ಹೋಗಿ ಮಾಡಿರೋದು. ಅವ ಅಲ್ಲಿಂದ ಇಲ್ಲೇ ಬಿಲ್ಡರ್ಗಳಿಗೆ ದೂರವಾಣಿ ಕರೆ ಮಾಡಿ ಬೆದರಿಸಿ ಇಲ್ಲೇ ಅವನ ಸಹಚಾರದ ಮೂಲಕ ಆಪರೇಟ್ ಮಾಡ್ತಾ ಇದ್ದ. ಆದ್ದರಿಂದಾಗಿ ಇಲ್ಲ ಪೊಲೀಸರಿಗೆ ಏನಿತ್ತು, ಈ ರವಿ ಪೂಜಾರಿ ಎಲ್ಲಿದ್ದಾನೆ ಅಂತ ಆಗಬೇಕಿತ್ತು. ಅದನ್ನು ಫೈಂಡ್ ಔಟ್ ಮಾಡಿದಂತಹ ಕೀರ್ತಿ ಏನಾದರೂ ಇದ್ದರೆ ಅದು ಮಂಗಳೂರಿನ CCB ಪೊಲೀಸರಿಗೆ ಆಗಿದ್ದು. ರವಿ ಪ್ರಸನ್ನ ವೆಂಕಟೇಶ್ ಪ್ರಸನ್ನ ಅವರು ಸೆನೆಗಲಲ್ಲಿದ್ದಾನೆ, ಬರ್ಕಿನಾ ಫಾಸೋದಲ್ಲಿದ್ದಾನೆ ಅಂತೇಳಿ ಐಡೆಂಟಿಫೈ ಮಾಡಿದ್ದೆ ಅವರು. ಆದರೆ ಅಲ್ಲಿ ರವಿ ಪೂಜಾರಿ ಆಂಟನಿ ಫೆರ್ನಾಂಡಿಸ್ ಅಂತ ಎನ್ನುವ ಹೆಸರಲ್ಲಿದ್ದ. ಆದ್ದರಿಂದಾಗಿ ಆಂಟನಿ ಫೆರ್ನಾಂಡಿಸೇ ರವಿ ಪೂಜಾರಿ ಎನ್ನುವುದನ್ನು ಇವರು ಪ್ರೂವ್ ಮಾಡಬೇಕಿತ್ತು ಅಲ್ಲಿ. ಹಾಗಿದ್ರೆ ಆತನ ಬಂಧನದಿಂದ ಆತನ ಸಹಚರ ನೆಕ್ಸ್ಟ್ ಇನ್ನು ಏನು ಅವರು ತಟಸ್ಥರಾಗ್ತಾರಾ ಅಥವಾ ಅವರಿಗೆ ಬೇರೆ ದಾರಿಗಳು? ಅಲ್ಲ, ಎಲ್ಲ ಸಹಚರರು ಏನಾಗಿದ್ದಾರೆ ಅಂತ ಹೇಳಿದರೆ, ಈಗ ಅವರಿಗೆ ಇನ್ನೊಬ್ಬನ ಹೆಸರು ಹೇಳಿಕೊಳ್ಳುವ ಅಂತಿಲ್ಲ. ಈಗ ಅವರ ಹೆಸರು ಹೇಳಿಕೊಳ್ಬೇಕು. ರವಿ ಪೂಜಾರಿಗೆ ಜೈಲಿಗೆ ಹೋದ್ರಿಂದ ಇನ್ನು ಮಿತ್ರದ ಫೋನ್ ಮಾಡ್ತಾರೆ ಅಂತ ಹೇಳುವಾಗಿಲ್ಲ, ಆಯಿತಾ? ಇಲ್ಲದವರು ಇನ್ನೂ ಕೆಲವರು ಇದ್ದಾರೆ, ವಿಶ್ವನಾಥ ಕೊರಗ ಶೆಟ್ಟಿಯ, ವಿಕ್ಕಿ ಶೆಟ್ಟಿಯ, ಇಂಥವ್ರ ಹೆಸರು ಹೇಳ್ಕೊಳ್ಬೇಕು. ಆದರೆ ಅಲ್ಲಿ ಏನಾಗಿದೆ, ಇಲ್ಲಿನ ಹುಡುಗರು ಬೇರೆ ಬೇರೆ ಗ್ರೂಪಲ್ಲಿ ಸೇರ್ಕೊಂಡಿದ್ದಾರೆ. ವಿಕ್ಕಿ ಶೆಟ್ಟಿ ಗ್ರೂಪಲ್ಲಿ ಕೆಲವರು ಇದ್ದಾರೆ, ಇವರ ಗ್ರೂಪಲ್ಲಿ ಕೆಲವರು ಇದ್ದಾರೆ, ರವಿ ಪೂಜಾರಿ ಗ್ರೂಪಲ್ಲಿ ಕೆಲವಿದ್ದರು. ಅವರೀಗ ಮತ್ತೆ ಆರ್ಗನೈಸ್ ಆಗಲಿಕ್ಕೆ ಆಗೋದಿಲ್ಲ, ಅವರು ಬೇರೆ ಬೇರೆ ಆಪ್ರೇಟ್ ಮಾಡಬೇಕು. ಆದರೆ ಇಲ್ಲಿ ಆಪ್ರೇಟ್ ಮಾಡೋದಕ್ಕಿಂತಲೂ ಮೊದಲು ಈ ಪೊಲೀಸರು ಅವರ ಮೇಲೆ ಕಣ್ಣಿಟ್ಟಿದ್ದಾರೆ. ಆದ್ದರಿಂದಾಗಿ ಅವರೀಗ ಮೇಲಿಂದ ಯಾರತ್ತಾದರೂ ಫೋನ್ ಮಾಡಿಸಿ ಇಲ್ಲಿ ಉಸುಲು ಮಾಡುವಾಗಿಲ್ಲ. ಯಾವಾಗ ರವಿ ಪೂಜಾರಿಯನ್ನು ಬೆಂಗಳೂರು ಪೊಲೀಸರು ಕರ್ಕೊಂಡು ಬರ್ತಾರ, ಇನ್ನು ವಿಕ್ಕಿ ಶೆಟ್ಟಿಯನ್ನು ಕರ್ಕೊಂಡು ಬರೋದು ದೊಡ್ಡ ಸಮಸ್ಯೆ ಅಲ್ಲ.
ಇವನನ್ನು ವಿಶ್ವನಾಥ ಗೊರಗ ಶೆಟ್ಟಿಯನ್ನು ಕರೆತರೋದು ಸಮಸ್ಯೆ ಅಲ್ಲ. ಎಲ್ಲ ಅಂಡರ್ವರ್ಲ್ಡ್ ಡಾನ್ಗಳಿಗೆ ಗೊತ್ತಾಗಿದೆ, ಎಲ್ಲ ಅಂಡರ್ವರ್ಲ್ಡ್ ಡಾನ್ಗಳಿಗೆ ಗೊತ್ತಾಗಿದೆ ಇವತ್ತೆಲ್ಲ ನಾಳೆ ನಮ್ಮನ್ನು ಎತ್ಕೊಂಡು ಹೋಗ್ತಾರೆ ಅಂತೇಳಿ. ಅದರಿಂದಾಗಿ ಅವರ ಇರುವಿಕೆಯನ್ನು ತೋರಿಸಿಕೊಡುವಂಥ ಪರಿಸ್ಥಿತಿಯಲ್ಲಿ ಅವರು ಇಲ್ಲ. ಆದ್ದರಿಂದಾಗಿ ಅವರ ಅಸೋಸಿಯೇಟ್ಗಳು ಇಲ್ಲಿ ಯಾರಿದ್ದಾರೆ, ಇವರಿಗೂ ಅದನ್ನು ನಾನು ಇಂಥವರ ಅಸೋಸಿಯೇಟ್ ಅಂತ ಹೇಳಿ ಧೈರ್ಯವಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿ ಇವರೂ ಇಲ್ಲ. ಆದ್ದರಿಂದಾಗಿ ಇದು ಒಟ್ಟಿಗೆ ಸಾಬಂದಿಗೆ ಬಂದೇ ಬರ್ತದೆ. ಹಾಗಿದ್ರೆ ರವಿ ಪೂಜಾರಿ ಬಂದನೊಟ್ಟಿಗೆ ಕರಾವಳಿಯ ಭೂಗತ ಲೋಕದ ಒಂದು ಅಂತ್ಯ ಅಥವಾ ಖಂಡಿತ ಅಧ್ಯಾಯ ಮುಗೀತಂತ ಅನ್ಕೊಳ್ಳಿ. ಖಂಡಿತ ಒಂದು ಅಧ್ಯಾಯ ಅಂತ್ಯ ಆಗುತ್ತೆ. ಯಾಕಂದರೆ ಇನ್ನು ಲಾಂಗ್ ರಿಂಗ್, ಅದು ಇಂಟರ್ನ್ಯಾಷನಲ್ ಕಾಲ್ ಇದ್ರು ಲಾಂಗ್ ರಿಂಗ್ ಅನ್ನು ಯಾರು ಬೇಕಾದ್ರೆ ತೆಗಿಬೋದು, ಇವ್ರದಂತಲ್ಲ. ಇಲ್ಲದ್ರೆ ಲಾಂಗ್ ರಿಂಗ್ ಆದ ಕೂಡಲೇ ಹೆದರಿಕೆ ಬರ್ತಾ ಇತ್ತು. ಅಂದ್ರೆ ಇಲ್ಲಿನ ಉದ್ಯಮಿಗಳಿಗೆ ಅವರಿಗೆ ಇವರಿಗೆ ಪರಿಚಯದವ್ರದಂತಲೂ ಗೊತ್ತಾಗೋದಿಲ್ಲ, ಇವ್ರದಂತೂ ಗೊತ್ತಾಗೋದಿಲ್ಲ. ರಾತ್ರಿ 8 ಗಂಟೆ ಅಂದರೆ ಯಾರು ಫೋನೇ ತೆಗಿತಿರ್ಲಿಲ್ಲ, ಅಷ್ಟು ಹೆದರಿಕೆ ಇತ್ತು. ಆ ಹೆದರಿಕೆ ಒಂದು ರವಿ ಪೂಜಾರಿ ಬಂಧನದಿಂದ ಮುಕ್ತಾಯ ಆಯಿತು. ಒಟ್ಟಿನಲ್ಲಿ ರವಿ ಪೂಜಾರಿ ಬಂಧನದಿಂದ ಕರಾವಳಿಯ ಬಿಲ್ಡರ್ಗಳಿಗೆ ಅಥವಾ ಉದ್ಯಮಿಗಳಿಗೆ ಒಂದು ಏನು ಸಮಾಧಾನಕರ ನಿಟ್ಟುಸಿರು ಬಿಡುವಂಥ ಎಲ್ಲ ಅವಕಾಶ ಪೊಲೀಸರು ಕೊಟ್ಟಿದ್ದಾರೆ. ಸೊ ವೆಂಕಟೇಶ್ ಪ್ರಸನ್ನ ಅವರು ಬಹುಶಃ ಅದರ ಹಿಂದಿರುವಂಥ ಬ್ರೈನ್ ಅಂತ ಹೇಳ್ಬೋದು. ಸೊ ಅವರು ಕೂಡ ಕರಾವಳಿಯವರು, ಆದ್ದರಿಂದ ನಮಗೆ ಕೂಡ ಅದೊಂದು ಹೆಮ್ಮೆಯ ವಿಚಾರ. ಮತ್ತು ರಾಕೇಶ್ ಮಲ್ಲಿ ಮತ್ತು ಮುತ್ತಪ್ಪ ಅವರ ವೈರತ್ವದಕ್ಕೆ ಇರುವಂಥ ಕಾರಣಗಳ ಬಗ್ಗೆ ಮತ್ತು ಅದಕ್ಕೆ ಇರುವಂಥ ಬೇರೆ ಬೇರೆ ಆ್ಯಂಗಲ್ಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿರುವಂಥ ಹಿರಿಯ ಪತ್ರಕರ್ತರಾಗಿರುವಂಥ ಶ್ರೀಯುತ ಮೋಹನ್ ಬೊಳಂಗಡಿ ಅವರಿಗೆ ನಮ್ಮ ಟಿವಿಯ ಪರವಾಗಿ ಮತ್ತು ನಮ್ಮೆಲ್ಲ ಆತ್ಮೀಯ ವೀಕ್ಷಕರ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 8 ಗಂಟೆಯ ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.